ಆತ್ಮೀಯ ವೀಕ್ಷಕ ಬಾಂಧವರೇ, ಇಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನ. ಈ ಮಾದಕ ದ್ರವ್ಯದ ಬಗ್ಗೆ ನಾವು ಬಹಳಷ್ಟು ಕೇಳ್ತಾ ಇದ್ದೇವೆ. ಇದರ ಬಗ್ಗೆ ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳು, ಬಹಳಷ್ಟು ಬೇರೆ ಬೇರೆ ರೀತಿಯ ಕಾನೂನಾತ್ಮಕ ಕ್ರಮಗಳೆಲ್ಲವೂ ಇದೆ. ಆದರೂ ಕೂಡ ಇದು ನಮ್ಮ ಸಮಾಜಕ್ಕೊಂದು ಪಿಡುಗಾಗಿ ಕಾಡ್ತಾ ಇದೆ. ಇದನ್ನು ಯಾವ ರೀತಿ ನಾವು ಜಾಗೃತಿ ವಹಿಸಬಹುದು, ಯಾವ ರೀತಿ ತಪ್ಪಿಸಬಹುದು ಎನ್ನುವಂತಹ ಒಂದು ವಿಶೇಷ ಮಾತುಕತೆ. ಈ ಮಾತುಕತೆಗಾಗಿ ನಮ್ಮೊಂದಿಗಿದ್ದಾರೆ ಒಳ್ಳೆಯ ವಾಗ್ಮಿಯಾಗಿ, ಒಳ್ಳೆಯ ಬರಹಗಾರರಾಗಿ, ಒಳ್ಳೆಯ ದಂತವೈದ್ಯರಾಗಿ ಖ್ಯಾತಿ ಪಡೆದಂತಹ, ಜಿಲ್ಲಾ ಹೋಮ್ ಕಮಾಂಡೆಂಟ್ ಆಗಿಯೂ ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ, ಇವತ್ತು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನ ಅಂತ ನಾವು ಆಚರಿಸ್ತೇವೆ. ನಾವು ಬಹಳ ಬಗ್ಗೆ ಈ ಹಿಂದೆಯೂ ಕೆಲವು ದಿನಗಳ ಬಗ್ಗೆ, ಆಚರಣೆ ಬಗ್ಗೆ ನಾವು ಮಾತನಾಡಿದ್ದೆವು. ವಿಶ್ವ ಪರಿಸರ ದಿನ, ಬೇರೆ ಬೇರೆ ದಿನಾಚರಣೆಗಳಿವೆ. ಈ ಮಾದಕ ದ್ರವ್ಯ ವಿರೋಧಿ ದಿನ ಅಂತ ಹೇಳುವಾಗ, ಈ ಮಾದಕ ದ್ರವ್ಯ ಅಂದರೆ ಏನು? ಮೂಲತಃವಾಗಿ ಮಾದಕ ದ್ರವ್ಯ ಅಂದರೆ ಏನು? ಅಂದರೆ ಇದರ ವ್ಯಾಪ್ತಿಗೆ ಯಾವುದೆಲ್ಲ ಬರ್ತದೆ? ನೋಡಿ, ಮಾದಕ ದ್ರವ್ಯ ಅನ್ನೋದು ಯಾವುದೇ ಒಂದು ವಸ್ತುವನ್ನು ನಾವು ತಗೊಂಡಾಗ ಪುನಃ ಅದನ್ನೇ ತಗೊಳ್ಬೇಕು ಅಂತ ಹೇಳಿ ನಮ್ಮ ಮನಸ್ಸಿಗೆ ತುಡಿತ ಬರುವಂಥ ಎಲ್ಲ ವಸ್ತುಗಳನ್ನು ನಾವು ಮಾದಕ ದ್ರವ್ಯ ಅಂತ ಹೇಳ್ತೇವೆ. ಅದು ಸಿಂಪಲ್ ನಿಕೋಟಿನ್ ಇರ್ಬೋದು, ತಂಬಾಕು ಪದಾರ್ಥಗಳು, ತಂಬಾಕು ಬೈ ಪ್ರಾಡಕ್ಟ್ಸ್, ಸ್ಮೋಕಿಂಗ್ ಇರ್ಬೋದು. ಅದರಲ್ಲಿರುವಂಥ ನಿಕೋಟಿನನ್ನು ಒಮ್ಮೆ ಸೇವಿಸಿದಾಗ ಮಗದೊಮ್ಮೆ ಸೇವಿಸಬೇಕು ಅಂತ ಅನ್ನುವ ಒಂದು ರೀತಿಯ ಒಂದು ತುಡಿತ ಉಂಟಾಗ್ತದೆ. ಆಲ್ಕೋಹಾಲು ಇರ್ಬೋದು, ಅದು ಬೇಸಿಕ್ ಆದಂಥ ಮಾದಕ ದ್ರವ್ಯ. ಅದರ ಜೊತೆಗೆ ನೆಕ್ಸ್ಟ್ ಲೆವೆಲ್ನಲ್ಲಿ ನಮಗೆ ಈಗ ಏನಿದೆ, ಗಸಗಸೆಯಿಂದ ತಯಾರಾದಂಥ ಅಫೀಮ್ ಇರ್ಬೋದು, ಹೆರಾಯಿನ್ ಇರ್ಬೋದು, ಗಾಂಜಾ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಈ ವಸ್ತುಗಳು. ಆ ವಸ್ತುಗಳನ್ನು ತೆಗೆದುಕೊಂಡಾಗ ನಾವು ಭ್ರಮಾಲೋಕಕ್ಕೆ, ನಮ್ಮ ವಾಸ್ತವ ಜಗತ್ತಿನಿಂದ ಭ್ರಮಾಲೋಕಕ್ಕೆ ಹೋಗಿ ನಮ್ಮ ಮನಸ್ಸಿಗೆ ಒಂದು ಸುಖ ನೀಡುವಂಥ, ಸುಖ ಬರುವಂಥ ಭ್ರಮಾಲೋಕ, ಭ್ರಾಂತಿಯ ಲೋಕಕ್ಕೆ ಹೋಗ್ತೇವೆ. ಜಗತ್ತಿನ ನೋವುಗಳನ್ನು ಆ ಕ್ಷಣಕ್ಕೆ ಮರಿತೇವೆ ಅಂತ ಹೇಳಿ ಯುವ ಜನರು ಹೆಚ್ಚಾಗಿ ಇದರ ಚಟಕ್ಕೆ ಬೀಳ್ತಾರೆ. ಒಮ್ಮೆ ತಗೊಂಡ್ಮೇಲೆ ಪುನಃ ಅದಕ್ಕೆ ತಗೊಳ್ಬೇಕು ಅಂತ ಹೇಳಿ ಅನ್ನಿಸಿ ಕ್ರಮೇಣ ಅದಕ್ಕೆ ದಾಸರಾಗುವಂತಹ ಒಂದು ವ್ಯವಸ್ಥೆಗೆ ತಮ್ಮನ್ನು ತಾವು ದೂಡಿಕೊಳ್ತಾರೆ. ಹಾಗೆ ಮಾಡಿದಾಗ ಬಹಳಷ್ಟು ಸಾಮಾಜಿಕ ಮತ್ತು ಸೈಕಲಾಜಿಕಲ್, ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ತೊಂದರೆಗಳು ಉಂಟಾಗತ್ತೆ. ಈ ಎಲ್ಲ ನಿಕೋಟಿನಿಂದ ಹಿಡಿದು, ಆಲ್ಕೋಹಾಲ್ನಿಂದ ಹಿಡಿದು ಹೆರಾಯಿನಿನ ಹೊರೆಗೆ ಅಫೀಮು, ಗಾಂಜಾ ಇವೆಲ್ಲವೂ ಮಾದಕ ದ್ರವ್ಯಗಳು ಅಂತ ಹೇಳುವ ಒಂದು ವ್ಯಾಪ್ತಿಗೆ ಬರುವಂಥದ್ದು. ಬಹಳ ವಿಶೇಷವಾಗಿ ಈ ಹೆಸರುಗಳನ್ನು ನಾವು ಆಗಾಗ ಕೇಳ್ತಾ ಇರ್ತೇವೆ. ಈಗ ಉದಾಹರಣೆಗೆ ಹೇಳುವುದಿದ್ರೆ ಅಫೀಮು ಅಥವಾ ಗಾಂಜಾ ಅಂತ ಹೇಳ್ತೇವೆ, ಹೆರಾಯಿನ್ ಅಂತ ಹೇಳ್ತೇವೆ. ಒಂದೊಂದು ರೀತಿಯ ಸೇವನೆ. ಕೆಲವರು ಅದನ್ನು ಕಾಗದಕ್ಕೆ ಹಾಕಿ ಕಾಗದವನ್ನು ಸುರುಳಿ ಸುತ್ತಿ ಸೇವಿಸುವುದು, ಕೆಲವರು ಸಿಗರೇಟಿನ ಹಾಗೆ ಸೇವನೆ ಮಾಡೋದು, ಕೆಲವರು ಕೈಗೆ ರಕ್ತನಾಳಕ್ಕೆ ಚುಚ್ಚಿಕೊಳ್ಳುವುದು. ಹೀಗೆ ಬೇರೆ ಬೇರೆ ರೀತಿಯ ಒಂದು ಅಭ್ಯಾಸ ಬೆಳೆಸಿಕೊಂಡು ಅವರನ್ನು ಕಾಣ್ತೇವೆ. ಈಗ ಇದೆಲ್ಲ ಒಂದೊಂದು ರೀತಿಯಲ್ಲಿ ಒಂದೊಂದು ನಮ್ಮ ದೇಹಕ್ಕೆ ಅಪಾಯಕಾರಿ ಅಂತ ಹೇಳ್ತಾರೆ. ಹೇಗೆ ಇದು ಅಪಾಯಕಾರಿ? ಅದು ಹೇಗೆ ಅಂತ ಹೇಳಿದರೆ, ಈಗ ಆಲ್ಕೋಹಾಲನ್ನು ತಗೊಳ್ಳೋಣ. ಈಗ ಬೇರೆ ಬೇರೆ ರೀತಿಯ ಆಲ್ಕೋಹಾಲ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದನ್ನು ಕುಡಿದಾಗ, ಅದನ್ನು ಸೇವಿಸಿದಾಗ ಮನಸ್ಸಿಗೆ ಒಂದು ಮುದ ನೀಡುವಂಥದ್ದು. ಸೊ ಯಾವುದೇ ಒತ್ತಡದ ಪರಿಸ್ಥಿತಿ ಇರ್ಬೋದು, ಯಾವುದೇ ನೋವಾದಾಗಲೂ ಕುಡಿಯುವಂಥದ್ದು, ಸಂತಸ ಜಾಸ್ತಿ ಆದಾಗಲೂ ತಾವು ಕುಡಿಯುವಂಥದ್ದು. ಈ ರೀತಿ ಮಾಡಿದಾಗ ಕ್ರಮೇಣ ಅದನ್ನೇ ಯೂಸ್ ಮಾಡಬೇಕು ಅಂತ ಹೇಳುವ ತುಡಿತ ಮನಸ್ಸಿಗೆ ಉಂಟಾಗ್ತದೆ. ಕ್ರಮೇಣ ಅದರ ದಾಸರಾಗುತ್ತದೆ. ನಿಕೋಟಿನೂ ಅಷ್ಟೇ, ನಮ್ಮ ದೇಹಕ್ಕೆ ಸೇರಿದ ಮೇಲೆ ದೇಹದ ಸೆಲ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಮತ್ತು ಅದಕ್ಕೆ ಒಂದು ಎಡಿಕ್ಷನ್ ಅಂತ ಬರ್ತದೆ, ಚಟವಾಗಿ ಮಾರ್ಪಡುತ್ತದೆ. ಹಾಗೆ ಬೇರೆ ಬೇರೆ ಈಗ ನೋವು ನಿವಾರಕ ಔಷಧಿಗಳು ಇರ್ಬೋದು, ಕಾಫ್ ಸಿರಪ್ಗಳು ಇರೋದು, ವೈದ್ಯರು ಕೊಡುವಂತಹ ಮಾತ್ರೆಗಳಿಗೂ ಕೆಲವರಿಗೆ ಒಂದು ಚಟ ಅಂದರೆ ಅದು ಬರೀ ಮಾದಕ ದ್ರವ್ಯ ಅಂದರೆ ಒಂದು ನೋವಿನ ನಿವಾರಕ. ಮಾರ್ಫಿನ್ ಅಂತ ಹೇಳೋ ಒಂದು ಮಾತ್ರೆ ಇದೆ. ಹೃದಯದ ನೋವು ಉಂಟಾದಾಗ, ಸಿಕ್ಕಾಬಟ್ಟೆ ನೋವಾದಾಗ ಒಂದು ಮಾತ್ರೆ ಕೊಡ್ತಾರೆ. ಹಾರ್ಟ್ ತೊಂದರೆ ಆದಾಗ, ಕ್ಯಾನ್ಸರ್ ನೋವು ಇರುವಾಗ ಕೆಲವರು ಅದನ್ನು ಚಟವನ್ನಾಗಿ ಬೆಳೆಸ್ತಾರೆ. ವೈದ್ಯರು ನಿಲ್ಲಿಸಿ ಅಂತ ಹೇಳಿದ್ರು ಅದನ್ನು ಕಾಫ್ ಸಿರಪ್, ಹೆಚ್ಚಿನವರಿಗೆ ಒಂದು ಕಾಫ್ ಸಿರಪ್ ಕುಡಿಯುವಂಥ ಒಂದು ಹವ್ಯಾಸ. ಸ್ವಲ್ಪ ಇಲ್ಲಿ ಕೆಮ್ಮು ಬರ್ತಾ ಇದೆ ಅಂತೇಳಿ ಕುಡಿಯೋದು. ಅದು ಕುಡಿದಾಗ ಅವರಿಗೆ ಅದರಲ್ಲಿರುವಂಥ ಈ ಔಷಧಿಗಳು, ಓಪಿಯಾಯ್ಡ್ಸ್ಗಳು ಏನು ಮಾಡುತ್ತದೆ, ಮನಸ್ಸಿಗೊಂದು ರೀತಿಯ ಮುದವನ್ನು ನೀಡುತ್ತದೆ. ಇದನ್ನು ಸಹ ನಾವು ಚಟ ಅಂತ ಹೇಳ್ತೇವೆ. ಇದು ನಾವು ಎಲ್ಲರೂ ಬರೀ ಹೆರಾಯಿನನ್ನು ಸೇವಿಸುವವನು ಮಾತ್ರ ಮಾದಕ ದ್ರವ್ಯ ವ್ಯಸನಿ ಅಂತ ಹೇಳೋಕ್ಕಾಗಲ್ಲ. ಅದು ಚಟಕ್ಕೆ ಬೇರೆ ಬೇರೆ ರೀತಿಯ ಸ್ಪೆಕ್ಟ್ರಮ್ ಅಂತ ನಾವು ಹೇಳ್ತೇವೆ. ಪ್ರಾಥಮಿಕವಾಗಿ ಯಾವುದನ್ನು ಇಲ್ಲದೆ ನಮ್ಮ ನೈಜ ಜೀವನವನ್ನು ಸಾಗಿಸಲಿಕ್ಕೆ ಆಗುವುದಿಲ್ಲ. ಸಿಗರೇಟ್ ಎಳೆಯೋದು ಒಂದು ಚಟನೇ. ದಿನಕ್ಕೆ 20, 30, 40, 50 ಸಿಗರೇಟ್ ಎಳೆಯುವರು ಇದ್ದಾರೆ. ಆ ರೀತಿ ಮಾಡುವವರು ಸಹ
ಒಂದು ಮಾದಕ ದ್ರವ್ಯ ವ್ಯಸನಿಗಳೇ. ತಾವು ಹೇಳಿದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ, ಈಗ ಪೌಡರ್ಗಳ ರೂಪದಲ್ಲಿ ಬರುವಂಥದ್ದು, ಇಂಜೆಕ್ಷನ್ಗಳ ರೂಪದಲ್ಲಿ ಬರ್ತದೆ, ಅಥವಾ ಲಿಕ್ವಿಡ್ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು, ಕೈಗೆ ಹಾಕಿ ಅದರ ವಾಸನೆ ನೋಡಿಕೊಂಡು ಅದನ್ನು ಸೇವಿಸುವುದು, ಹೀಗೆ ಬೇರೆ ಬೇರೆ ರೀತಿಯ ಕ್ರಮಗಳು. ಸಿಗರೇಟಿನಲ್ಲಿ ಸುತ್ತಕೊಂಡು, ಅದು ಸಿನಿಮಾಗಳಲ್ಲಿ ನಾವು ನೋಡಿದ್ರು, ನಮಗೆ ನೋಡಿ ಗೊತ್ತಿರುವಂಥದ್ದು. ಅದನ್ನು ಹಾಕಿ ಬೆಂಕಿ ಹಚ್ಚಿ ಸೇದ್ಕೊಂಡಾಗ, ಅದನ್ನು ಆಸ್ವಾದಿಸಿದಾಗ ನೇರವಾಗಿ ಅದು ರಕ್ತನಾಳಕ್ಕೆ ಸೇರಿ ಮೆದುಳಿಗೆ ಸೇರಿಕೊಂಡು ಮೆದುಳಿನ ಸೆಲ್ಗಳಿಗೆ ಚೈತನ್ಯ ನೀಡಿ ಒಂದು ವ್ಯಕ್ತಿ ಕ್ಷಣಿಕವಾಗಿ ಆ ಕ್ಷಣದಲ್ಲಿ ಭ್ರಮಾಲೋಕಕ್ಕೆ, ಭ್ರಾಂತಿಯ ಲೋಕಕ್ಕೆ ಹೋಗ್ತಾನೆ. ಕ್ಷಣಿಕವಾದಂಥ ನೋವುಗಳನ್ನು, ದುಗುಡಗಳನ್ನು, ದುಃಖಗಳನ್ನು ಮರೀತಾನೆ. ಬೇರೆಯೇ ಒಂದು ಲೋಕಕ್ಕೆ, ಜೀವಂತವಿರುವಾಗಲೇ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಭಾವನೆಯಲ್ಲಿ ತೇಲಾಡ್ತಾರೆ. ಹಲವು ರೀತಿಯ ಜನರು ಇದಕ್ಕೆ ದಾಸರಾಗ್ತಾರೆ. ಇಂಥದ್ರನ್ನು ಅದೇ ರೀತಿ ಇನ್ನೊಂದು ಅದರ ಇಂಜೆಕ್ಷನ್ಗಳನ್ನು, ಸಿರಿಂಜ್ಗಳ ಮುಖಾಂತರ, ಅದರಲ್ಲಿ ಬಹಳಷ್ಟು ತೊಂದರೆಗಳು ಸಹ ಇದೆ. ಒಬ್ಬರಿಗೆ ಚುಚ್ಚಿದಂಥ ಇಂಜೆಕ್ಷನ್ ಇನ್ನೊಬ್ಬರಿಗೆ ಚುಚ್ಚಿಕೊಂಡ್ರೆ ಹೆಪಟೈಟಿಸ್, ಏಡ್ಸ್ ಮುಂತಾದ ರೋಗಗಳು ಸ್ಪ್ರೆಡ್ ಆಗುವಂಥದ್ದು, ಬಹಳಷ್ಟು ತೊಂದರೆಗಳಿದೆ. ಒಮ್ಮೆ ಅದಕ್ಕೆ ದಾಸರಾಗಿ ಬಿಟ್ಟರೆ, ಚುಚ್ಚಿಕೊಂಡು ನಮ್ಮ ದೇಹದ ಸೆಲ್ಗಳು, ಜೀವಕೋಶಗಳು ಆ ಮಾದಕ ದ್ರವ್ಯಕ್ಕೆ ಟ್ಯೂನ್ ಆಗಿಬಿಟ್ರೆ ಮತ್ತೆ ನಮಗೆ ಬೇರೆ ಯಾವುದೇ ರೀತಿಯ ಮದ್ದುಗಳು, ವ್ಯವಸ್ಥೆಗಳಿಗೆ ಆ ಸೆಲ್ಗಳು ಹೊಂದಿಕೊಳ್ಳೋದಿಲ್ಲ. ಮತ್ತು ಪದೇ ಪದೇ ಅದನ್ನೇ ತಗೊಳ್ಬೇಕು ಅನ್ನುವ ತುಡಿತ ಮನಸ್ಸಿಗೆ ಉಂಟಾಗ್ತದೆ. ಮತ್ತು ಅದನ್ನು ಪಡೀಲಿಕ್ಕೆ ಬೇಕಾಗಿ ಯಾವುದೇ ಹಂತಕ್ಕೂ ಯಾವುದೇ ರೀತಿಯ ಕ್ರೈಮ್ ಮಾಡಲಿಕ್ಕೆ ಅವರು ಹಿಂಜರಿಯುವುದಿಲ್ಲ. ಇದನ್ನು ನಾವು ಇದರಿಂದ ಸಮಾಜಕ್ಕೆ, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳುವ ಉದ್ದೇಶ. ಈಗ ಮಾದಕ ದ್ರವ್ಯ ಅಂತ ಹೇಳಿದರೆ ಅದೇ ರೀತಿ ಒಂದು ಕ್ಷಣಕ್ಕೆ ನಮ್ಮನ್ನು ಅದು ಉತ್ತೇಜನ ಮಾಡ್ತದೆ. ನಮ್ಮ ನರಗಳನ್ನು, ನರಮಂಡಲವನ್ನು, ಮೆದುಳನ್ನು ಎಲ್ಲವನ್ನು ಚೈತನ್ಯ ಮಾಡ್ತದೆ. ನಾವು ಯಾವ ಸ್ಥಿತಿಯಲ್ಲಿಲ್ಲ ಇದ್ದೇವೆ ಅನ್ನುವುದನ್ನೇ ತಿಳಿಯದ ರೀತಿಯಲ್ಲಿ ಅದು ಮಾಡ್ತದೆ. ಅವರಿಗೆ ಇರುವುದಿಲ್ಲ. ಅವರು ಯಾವ ವಾತಾವರಣದಲ್ಲಿ ಇದ್ದೇವೆ, ಎಲ್ಲಿ ಇದ್ದೇವೆ, ಯಾರ ಜೊತೆ ಇದ್ದೇವೆ ಎಂಬುದರ ಪರಿವೇ ಇರುವುದಿಲ್ಲ ಅವರಿಗೆ. ವಾಸ್ತವ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಅದನ್ನು ಡಿಸೋಸಿಯೇಟ್ ಮಾಡಿಕೊಂಡು, ಅವರಿಂದ ಹೊರಗಿನ ಇದರಲ್ಲಿ ಇಟ್ಕೊಂಡು ಭ್ರಮಾಲೋಕದಲ್ಲಿ ಇರ್ತಾರೆ. ಹಾಗಿರುವಾಗ ಅವರಿಗೆ ನೈಜ ಪರಿಸ್ಥಿತಿಯನ್ನು ಕೋಪ ಮಾಡಲಿಕ್ಕೆ ಆಗುವುದಿಲ್ಲ. ಆ ಲೋಕದಿಂದ ಹೊರಗೆ ಬಂದಾಗ ಅವರಿಗೆ ವಾಸ್ತವವನ್ನು ಎದುರಿಸಲಿಕ್ಕೆ ಕಷ್ಟ ಆಗ್ತದೆ. ಅದು ಆಗಬಾರ್ದು ಅಂತ ನಮ್ಮ ಉದ್ದೇಶ. ಹಾಗಾಗಿಯೇ ಇಂತಹ ಮಾದಕ ದ್ರವ್ಯ ವಿರೋಧಿ ದಿನ ಆಚರಣೆ ಆಗ್ತದೆ. ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಂತ ಹೇಳುವಾಗ, ಈಗ ಜಾಗೃತಿ ಅಂತ ಹೇಳುವಾಗ ಒಂದು ಹಂತವನ್ನು ದಾಟಿದವರು, ಅಂದರೆ ಒಂದು ವಯಸ್ಸಿನ ಒಂದು ಹಂತವನ್ನು ದಾಟಿದವರಿಗೆ ಇದನ್ನು ಮತ್ತೆ ಏನು ಮಾಡಲಿಕ್ಕಾಗೋದಿಲ್ಲ. ಅವರು ಒಂದು ವೇಳೆ ಅದಕ್ಕೆ ವ್ಯಸನರಾಗಿದ್ದರೂ ಕೂಡ ಅವರದನ್ನು ಮತ್ತೆ ತಡಿಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಆದರೆ ಯುವ ಜನತೆ, ಅದರಲ್ಲೂ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇದಕ್ಕೆ ಬಲಿ ಬೀಳುವುದನ್ನು ನಾವು ಕಾಣುತ್ತೇವೆ. ಯಾಕೆ ಹೀಗೆ ವಿದ್ಯಾರ್ಥಿಗಳಿಗೆ ಇದು ಅಷ್ಟು ಆಕರ್ಷಣೆ ಆಗುತ್ತದೆ? ತಾವು ಹೇಳಿದಂಥ ಮಾತು 100ಕ್ಕೆ 100 ನಿಜವಾದ ವಿಚಾರ. ಹೆಚ್ಚಿನ ಯುವ ಜನತೆ ಇದಕ್ಕೆ ಮಾದಕ ದ್ರವ್ಯ ಚಟಕ್ಕೆ ದಾಸರಾಗುವಂಥದ್ದು. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಸಿಂಪಲ್ ರೀಸನ್ ಅಂದರೆ, ಸ್ನೇಹಿತರ ಜೊತೆ ಸೇರಿದಾಗ ಒಂದು ಕಿಕ್ಕಿಗೆ ಬೇಕಾಗಿ, ಸಿಂಪಲ್ ಕಿಕ್ ಅಂತ ಏನು ಹೇಳ್ತಾರೆ ಅವರ ಯುವಕರ ಭಾಷೆನಲ್ಲಿ, ಜಸ್ಟ್ ಕಿಕ್ಕಿಗೆ ಓಡತ್ತೆ ಅಂದೆ ತೊಗೊಂಡ್ಪೆ ಅಂತ ಹೇಳಿ. ಆರಂಭದ ದಿನಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಸ್ನೇಹಿತರೊಡನೆ ಮೋಜು ಮಸ್ತಿಗೆ ಇದೆಲ್ಲ ಒಂದು ಮೋಜಿನ ವಸ್ತುವಾಗಿರ್ತದೆ. ಆಮೇಲೆ ಅದನ್ನು ಒಮ್ಮೆ ತಗೊಂಡಾಗ ಮಗದೊಮ್ಮೆ ಸೇವಿಸಬೇಕು ಅನ್ನೋ ಒಂದು ರೀತಿಯ ತುಡಿತ. ಹಾಗೆ ಮಾಡಿ ಅದಕ್ಕೆ ಕ್ರಮೇಣ ಅದಕ್ಕೆ ಚಟಕ್ಕೆ ದಾಸರಾಗುವಂಥದ್ದು. ಇನ್ನೊಂದು ಟೆನ್ಷನ್, ಒತ್ತಡಗಳು. ಪರೀಕ್ಷೆ, ಒಬ್ಬ ಆರ್ಡಿನರಿ ಸ್ಟೂಡೆಂಟ್ ಇರ್ತಾನೆ, ಇನ್ನೊಬ್ಬ ಬ್ರೈಟ್ ಸ್ಟೂಡೆಂಟ್ ಇರ್ತಾನೆ. ಅವನಿಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುತ್ತೆ. ನಾನು ಅವನಿಗಿಂತ ಕಡಿಮೆಯವನು, ಕೀಳರಿಮೆ ಅವನನ್ನು ಕಾಡ್ತಾ ಇರುತ್ತೆ. ಅವನಿಗೆ ಎಲ್ಲರ ಜೊತೆ ಮಿಂಗಲ್ ಆಗ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ, ನಾರ್ಮಲ್ ವಾಸ್ತವ ಲೋಕದಲ್ಲಿ ಎಲ್ಲರ ಜೊತೆ ಬೆರೀಲಿಕ್ಕೆ ಆಗದಾಗ ಈ ರೀತಿಯ ವಸ್ತುಗಳನ್ನು ತೆಗೆದುಕೊಂಡಾಗ ಅವನಿಗೆ ಒಂದು ರೀತಿಯ ಒಂದು ಮನೋಧೈರ್ಯ ಆ ಕ್ಷಣಕ್ಕೆ ಬಂದು ಎಲ್ಲರ ಜೊತೆ ಬೆರೀಲಿ ವ್ಯವಸ್ಥೆ, ಅವನಿಗೆ ಒಂದು ರೀತಿಯ ಹುಮ್ಮಸ್ಸು ಬರ್ತದೆ. ಒಂದು ರೀತಿಯಲ್ಲಿ ತನ್ನನ್ನು ತಾನು ಸೂಪರ್ ಹೀರೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಉಳಿದವರ ಜೊತೆ ಪಿಯರ್ ಪ್ರೆಷರ್, ಇನ್ನೊಂದು ಪಿಯರ್ ಪ್ರೆಷರ್. ಅವನಿಗೆ ಅದು ವಿದ್ಯಾರ್ಥಿಗಳ ಜೊತೆ ಇನ್ನೊಬ್ಬರು ಒಳ್ಳೆ ಕಲೀಲಿಕ್ಕೆ ಹುಷಾರಿರ್ತಾನೆ, ಅಥವಾ ಸ್ಪೋರ್ಟ್ಸಲ್ಲಿ ಹುಷಾರಿರ್ತಾನೆ, ಅಥವಾ ಇನ್ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿನಲ್ಲಿ ಇರ್ತಾನೆ. ಇವನು ಯಾವುದರಲ್ಲೂ ಇರುವುದಿಲ್ಲ. ಆಗ ಅವನ ಜೊತೆ ಕಂಪೇರ್ ಮಾಡಿದಾಗ, ಅವನಿಗಿಂತ ನನಗೇನು ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವಾಗ ಅವನ ಜೊತೆ ಕಂಪೀಟ್ ಮಾಡಲಿಕ್ಕೆ ಈ ರೀತಿಯ ವ್ಯಸನಕ್ಕೆ ದಾಸನಾಗ್ತಾನೆ. ಅದನ್ನು ತಗೊಂಡಾಗ ಅವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಅವರು ತಮ್ಮನ್ನು ತಾವು ದೂಡಿಕೊಳ್ತಾರೆ. ಆದರೆ ಪ್ರಯತ್ನ ವಿಫಲವಾಗ್ತದೆ. ಮತ್ತು ಅವರು ಮಾದಕ ದ್ರವ್ಯ ಜಗತ್ತಿಗೆ ಬ್ಯಾಕ್ ಡೋರ್ ಎಂಟ್ರಿ ಪಡೆದುಕೊಳ್ತಾರೆ. ಮತ್ತು ಬೇರೆಲ್ಲ ತೊಂದರೆಗಳು ಉಂಟಾಗತ್ತೆ. ಅದರ ಜೊತೆಗೆ ಬ್ಯಾಡ್ ಇನ್ಸಿಡೆಂಟ್, ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಂದು ಮಕ್ಕಳಲ್ಲಿ ಸಣ್ಣದಿರುವಾಗ ಒಂದು ಕೆಟ್ಟ ಘಟನೆಗಳು ನಡೆದಿರ್ತದೆ. ಅದನ್ನು ಮರೀಲಿಕ್ಕೆ ಬೇಕಾಗಿ ಸಹ ಕೆಲವೊಮ್ಮೆ ಇಂತಹ ಮಾದಕ ದ್ರವ್ಯಗಳಿಗೆ ರೇರ್ ಇನ್ಸಿಡೆಂಟ್ಗಳಲ್ಲಿ ಈ ರೀತಿ ಮಾಡ್ತಾರೆ. ಮತ್ತು ಕೆಲವೊಮ್ಮೆ
ಮಾನಸಿಕ ಒತ್ತಡವನ್ನು ನಿಭಾಯಿಸಲಿಕ್ಕೆ ಅಂತ ಹೇಳ್ತಾರೆ. ಎಷ್ಟು ಒತ್ತಡ ಕಡಿಮೆ ಆಗ್ತದೆ ಅದು ಅವರಿಗೆ ಗೊತ್ತಿರೋದಿಲ್ಲ. ಒತ್ತಡ ಜಾಸ್ತಿ ಆದಾಗ, ಎಕ್ಸಾಮ್ ಟೆನ್ಷನ್ ಇರುವಾಗ, ಫಿಯರ್ ಇರುವಾಗ, ಬೇರೆಯವ್ರ ಜೊತೆ ಕೋಪಪ್ ಮಾಡಲಿಕ್ಕೆ ಆಗದಾಗ ಈ ರೀತಿಯ ವ್ಯವಸ್ಥೆಗೆ ಅವರು ತೆರೆದುಕೊಳ್ತಾರೆ. ಅದನ್ನು ಅಧ್ಯಾಪಕರಿರ್ಬೋದು, ಹೆತ್ತವರಿರ್ಬೋದು ಗುರುತಿಸಬೇಕು. ಇಲ್ಲವಾದರೆ ಅದು ಮುಂದೆ ಚಟವಾಗಿ ಮಾರ್ಪಡುತ್ತದೆ. ಅದರ ಜೊತೆಗೆ ಈ ವೈದ್ಯರ ಕೊಟ್ಟಂಥ ಔಷಧಿಗಳನ್ನು ಸಹ ಕೆಲವೊಮ್ಮೆ ಪುನಃ ತೆಗೆದುಕೊಳ್ಳುವ ಚಾಳಿ ಅದು ಯುವಕರಲ್ಲಿ ಜಾಸ್ತಿ ಇಲ್ಲ, ಅದು ವಯಸ್ಸಾದವರಲ್ಲಿ ಈ ಕಾಫ್ ಸಿರಪ್ ತಗೊಳ್ಳುವಂಥದ್ದು ಅಥವಾ ಇನ್ಯಾವುದೇ ಮೆಡಿಸಿನ್ಗಳನ್ನು, ಅನಾಲ್ಜೆಸಿಕ್ಸ್, ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳೋದು, ಅದು ಸಹ ಅಷ್ಟೇ. ಪದೇ ಪದೇ ಒಂದು ವಸ್ತುವನ್ನು 100 ಬಾರಿ ತಗೊಂಡಾಗ ಅದಕ್ಕೆ ನಮ್ಮ ದೇಹ ಅದಕ್ಕೆ ಟ್ಯೂನ್ ಆಗಿ ಸೆಟ್ ಆಗ್ತದೆ, ಮತ್ತೆ ಅದನ್ನೇ ಪುನಃ ತೆಗೆದುಕೊಳ್ಳುವ ರೀತಿಯಲ್ಲಿ ಚಟವಾಗಿ ಪರಿವರ್ತನೆ ಆಗುವಂಥದ್ದು. ಉದಾಹರಣೆಗೆ ನಾವು ಈಗ ಶೀತ ಆದಾಗ ಒಂದು ಮಾತ್ರೆ ತೆಗೆದುಕೊಂಡ್ರೆ ಆ ಮಾತ್ರೆಯಲ್ಲಿ ಒಂದಷ್ಟು ನಿದ್ರೆ ಬರುವ ಔಷಧೀಯ ಅಂಶಗಳು ಇರ್ತವೆ. ಅದು ಒಮ್ಮೆಗೆ ಸುಖ ಕೊಡ್ತದೆ, ಮತ್ತೆ ಕೆಲವರಿಗೆ ಏನು ಅನ್ನಿಸ್ತದೆ, ಅದನ್ನೇ ತಗೊಂಡ್ರೆ ಒಳ್ಳೆ ನಿದ್ದೆ ಬರ್ತದೆ ಅಂತ ಅನ್ನಿಸ್ತದೆ, ಅದು ಚಟ ಆಗ್ತದೆ. ಚಟ ಅಂತ ಹೇಳುವಾಗ ನಾವೀಗ ಹೇಳ್ತೇವೆ, ಬೆಳಿಗ್ಗೆ ಚಹಾ ಕುಡಿಯೋದಿದ್ರೆ ನಮ್ಮ ದಿನ ರೈಲು ಪೂಜೆ ಅಂಕಲ್ನ ದಿನ ರೈಲು ಗಿಡ ಪೂಜೆ ಅಂತ ಹೇಳ್ತೇವೆ, ಅದು ಕೂಡ ಒಂದು ರೀತಿಯ ಚಟವೇ ಆಗಿರ್ತದೆ. ಅದರಿಂದ ವಿಶೇಷವಾದ ದಿನಕ್ಕೆ 1-2 ಕಪ್ಪು ಚಹಾ ಕುಡಿಯೋದ್ರಿಂದ ಯಾವುದೇ ರೀತಿಯ ದೈಹಿಕವಾದಂಥ ತೊಂದರೆಗಳು ಉಂಟಾಗುವುದಿಲ್ಲ. ಹಾಗೆ ಈ ಚಟ ಅಂತ ಯಾವುದಕ್ಕೆ ಹೇಳ್ತದೆ, ಈ ಚಟ್ಟ ಹತ್ತಿಸುವಂತಹ ವ್ಯವಸ್ಥೆ ಇದೆಯಲ್ಲ, ಅದನ್ನು ನಾವು ಚಟ. ಈಗ ನಾವು ಓಪಿಯಂ ಹೆರೋಯಿನ್ ಇರ್ಬೋದು ಅಥವಾ ಬೇರೆ ಯಾವುದೇ ಮಾದಕ ದ್ರವ್ಯಗಳನ್ನು ತಗೊಳ್ಬೋದು, ಅದರಿಂದ ನಮ್ಮ ದೇಹಕ್ಕೆ ಆರೋಗ್ಯ ಹದಗೆಟ್ಟು ನಾಳೆ ನಾವು ನೇರವಾಗಿ ಚಟ್ಟ ಹತ್ತಲಿಕ್ಕೆ ಒಂದು ವ್ಯವಸ್ಥೆ ಆದರೆ ಅದನ್ನು ಚಟ ಅಂತ ಹೇಳೋದು. 1-2 ಕಾಫಿ ಕುಡಿಯೋದು, ಟೀ ಕುಡಿಯುವಂಥದ್ದು ಅದೊಂದು ಹವ್ಯಾಸ ಅಂತ ಹೇಳ್ಬೋದು, ಹೊರತು ಅದನ್ನು ನಾವು ದ್ರವ್ಯದ ವ್ಯಸನಿ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಈಗ ಮಾದಕ ದ್ರವ್ಯ ವಿರೋಧ ದಿನ ಮತ್ತು ಮಾದಕ ದ್ರವ್ಯ ಅಂದರೆ ಏನು, ಯುವಜನತೆ ಹೇಗೆ ಇದಕ್ಕೆ ಬಲಿ ಬೀಳ್ತಾರೆ, ಇಷ್ಟು ವಿಷಯಗಳನ್ನು ನಾವು ಮಾತನಾಡಿದೆವು. ಈಗ ಯುವಜನತೆಗೆ ಮಾದಕ ದ್ರವ್ಯ ಅಂತ ಹೇಳುವಾಗ ಅವ್ರು ಬಲಿ ಬೀಳಬೇಕಿದ್ರೆ ಅವ್ರಿಗೆ ಎಲ್ಲಿಂದಾದರೂ ಈ ವಸ್ತುಗಳು ಸಿಗಬೇಕು. ಈಗ ಸಿಗುತ್ತದೆ ಅಂತ ಹೇಳುವಾಗ, ಈಗ ನಾವು ಅಮಲು ಪದಾರ್ಥ ಅಂತ ಹೇಳುವಾಗ ಶರಾಬು ಅದೆಲ್ಲ ಬೇರೆ ಬೇರೆ ಕಡೆಯಲ್ಲಿ ನೇರವಾಗಿ ಸಿಕ್ಕುವುದನ್ನು ನಾವು ಕಾಣ್ತೇವೆ, ಸರಕಾರದಿಂದ ಅದಕ್ಕೆ ಅವಕಾಶಗಳಿವೆ. ಆದರೆ ನಾವು ಗಾಂಜಾ, ಚರಾಸ್, ಅಫೀಮ್, ಹೆರಾಯಿನ್ ಇಂತಹದ್ದೆಲ್ಲವೂ ನಿಗೂಢ ವಸ್ತುಗಳು. ಇದು ಹೇಗೆ ವಿದ್ಯಾರ್ಥಿಗಳ ಹೇಗೆ ಸಿಗ್ತದೆ? ಉದಾಹರಣೆಗೆ ಒಂದು ಕಾನೂನು ಇದೆ ನಮ್ಮ ಇದರಲ್ಲಿ, ಯಾವುದೇ ಶಾಲಾ ಕಾಲೇಜು ದೇವಾಲಯಗಳ ಹತ್ತಿರ ಅಂದರೆ 100 ಮೀಟರ್ ಸಮೀಪದಲ್ಲಿ ಯಾವುದೇ ಅಮಲು ಪದಾರ್ಥ ಮಾರುವಂತಹ ವ್ಯವಸ್ಥೆ ಇರಬಾರ್ದು, ಮಾರಬಾರ್ದು ಅಂತ ಒಂದು ಕಾನೂನು ಇದೆ. ಆ ಕಾನೂನು 100 ಮೀಟ್ರಿಗೆ 101ನೇ ಮೀಟ್ರಿಗೆ ಅದು ಮಾರಬಹುದು ಅಂತ ಆದರೆ ತೆಗೆದುಕೊಳ್ಳೋನಿಗೆ ಗೊತ್ತಿರ್ತದೆ ಅಲ್ಲಿ ಸಿಗ್ತದೆ ಹೇಳಿಕೊಂಡು. ಹಾಗಾದರೆ ಇದು ಎಲ್ಲಿಂದ ಸಿಗ್ತದೆ, ಇದನ್ನು ಹೇಗೆ ತಡೆಯಬಹುದು? ನೋಡಿ, ಈ ಎಲ್ಲಿ ಸಿಗುತ್ತದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆನೇ. ಅದು ಗೊತ್ತಿದ್ದರೆ ನಮ್ಮ ಜಿಲ್ಲಾಡಳಿತಕ್ಕೆ ಇರ್ಬೋದು, ಪೊಲೀಸ್ ಇಲಾಖೆಗೆ ಇರ್ಬೋದು, ಅದನ್ನು ಆ ಜಾಗಕ್ಕೆ ಹೋಗಿ ಅದನ್ನು ಸೀಸ್ ಮಾಡುವಂಥದ್ದು. ಈಗ ನಾವು ಮಾದಕ ದ್ರವ್ಯಗಳು ಅಂತ ಏನು ಹೇಳ್ತೇವೆ, ಗಾಂಜಾ ಇರ್ಬೋದು, ಹೆರಾಯಿನ್, ಅಫೀಮು, ಗಸಗಸೆ ಇದೆಲ್ಲ ಇರುವಂಥದ್ದು ಅದು ಬ್ಯಾನ್ಡ್ ಸಬ್ಸ್ಟೆನ್ಸ್. ಅದನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಮಾರಾಟ ಮಾಡಿದರೆ ಕಾನೂನಿನಲ್ಲಿ ಶಿಕ್ಷಾರ್ಹವಾದ ಅಪರಾಧ. ಅದಕ್ಕೆ ನಾನು ಅದನ್ನು ಹೇಳಿದೆ, ಅದೆಲ್ಲವೂ ನಿಗೂಢ ವಸ್ತುಗಳು. ಅದು ಹೆಸರಿಗೆ ನಾವೆಲ್ಲ ಕೇಳಿದ್ದೇವೆ, ಅದನ್ನು ನೇರ ನಾವು ನೋಡಿದವರು ತುಂಬಾ ಕಡಿಮೆ. ಹಾಗಿದ್ರೆ ಅಂತಹದ್ದು ಎಲ್ಲಿಂದ ಬರ್ತದೆ ಅಂತ ಹೇಳುವಾಗ ಮೂಲವು ನಿಗೂಢವೇ. ಹೌದು, ಈ ಕೊಕೈನ್ ಇರ್ಬೋದು, ಹೆರಾಯಿನ್ ಇರ್ಬೋದು, ಇಂಥದ್ದೆಲ್ಲ ಬ್ಯಾನ್ಡ್ ಸಬ್ಸ್ಟೆನ್ಸ್ಗಳು ಮಾರುಕಟ್ಟೆನಲ್ಲಿ ಬ್ಯಾನ್ ಆದ ವಸ್ತುಗಳೇ ಸಿಗುವಂಥದ್ದು. ಎಲ್ಲಿ ಸಿಗುತ್ತದೆ ಅನ್ನೋದನ್ನು ಅದಕ್ಕೆ ಆನ್ಸರ್ ಮಾಡುವ ಪರಿಸ್ಥಿತಿನಲ್ಲಿ ನಾನಿಲ್ಲ. ಯಾಕೆಂದರೆ ಅದನ್ನು ಪೊಲೀಸ್ ಇಲಾಖೆಯವರು ಹೇಳಬೇಕು. ಅದು ಸಿಗದೇ ಇದ್ದರೆ ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನು ಅದಕ್ಕಿಂತ ಮೊದಲು ತಾವೇನು ಹೇಳಿದ್ರಿ, ಈ ತಂಬಾಕು 100 ಮೀಟರ್ನ ಒಳಗೆ ತಂಬಾಕು ಇಟ್ ಈಸ್ ಅಲೌಡ್ ಟು ಸೇಲ್, ಸಿಗರೇಟ್ ಎಲ್ಲ ಆಲ್ಕೋಹಾಲ್ಗಳನ್ನು ಸೇಲ್ ಮಾಡಬಹುದು, ಲೈಸೆನ್ಸ್ ಇದೆ ಅದಕ್ಕೆ. ಅದನ್ನು ಸಹ ಬ್ಯಾನ್ ಮಾಡಿದರೆ ಬಹುಶಃ ನಾವು ಅಂದ್ಕೊಂಡಂಥ ರಾಮರಾಜ್ಯವನ್ನು ನಾವು ನಿರ್ಮಾಣ ಮಾಡಬಹುದು. ಈ ತಾವು ಹೇಳಿದ ಒಂದು ಒಳ್ಳೆಯ ಕ್ವಶನ್ ರೈಸ್ ಮಾಡಿದ್ರಿ, 100 ಮೀಟರ್ 101 ಮೀಟರ್ಗೆ ಮಾರ್ಬೋದಲ್ವ ಅಂತೇಳಿ. ಈ ಯಾವುದೆಲ್ಲ ನಮಗೆ ಚಟವಾಗಿ ಮಾರ್ಪಡುತ್ತದೆ ಅಂತಹ ಎಲ್ಲ ವಸ್ತುಗಳನ್ನು ಬ್ಯಾನ್ ಮಾಡಿದರೆ ಖಂಡಿತವಾಗಿಯೂ ಸುಂದರವಾದಂತಹ ಯುವ ಜನರನ್ನು, ಒಂದು ಸುಂದರವಾದ ದೇಶವನ್ನು ನಾವು ಕಟ್ಬೋದು. ತಂಬಾಕುಗಳನ್ನು ನಿರ್ಮೂಲನ ಮಾಡಬೇಕು, ತಂಬಾಕು ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಬೇಕು. ಆಲ್ಕೋಹಾಲ್, ಮದ್ಯ, ಇತರ ಯಾವುದೇ ಚಟ ಹತ್ತಿಸುವಂತಹ ಚಟಕ್ಕೆ ಬೀಳುವಂಥ ವಸ್ತುಗಳನ್ನು ಬ್ಯಾನ್ ಮಾಡಿದರೆ ಖಂಡಿತವಾಗಿ ಒಳ್ಳೆಯದು. ಉಳಿದದ್ದು ಆಲ್ರೆಡಿ ಬ್ಯಾನ್ ಮಾಡಿದೆ, ಅಂಥವರಿಗೆ ಕಠಿಣವಾದಂಥ ಶಿಕ್ಷೆ ನೀಡಬೇಕು. ಹಾಗೆ ಮಾಡಿದರೆ ಬಹುಶಃ ಈ ಮುಂದಿನ ದಿನಗಳಲ್ಲಿ ಈ ಮಾದಕ ದ್ರವ್ಯ ಸಂಪೂರ್ಣವಾಗಿ ಸಿಗದ ರೀತಿಯ ಒಂದು ವಾತಾವರಣವನ್ನು ನಾವು ಸೃಷ್ಟಿಸಿದರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ಯುವ ಜನತೆ ಇದಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳ್ತೇವೆ. ಬಲಿಯಾದವರು ಅಂತ ಹೇಳಿದರೆ ಚಟ ಅಂತ ನಾವು ಒಂದು ಶಬ್ದ
ಬಹಳ ಸೊಗಸಾದ ಶಬ್ದ ಚಟ. ಈಗ ಸೇವನೆ ಮಾಡಿದರೆ ಅದೇ ಸಮಯಕ್ಕೆ ಮತ್ತೆ ನಾಳೆಯೂ ಬೇಕು, ನಾಡ್ದು ಬೇಕು, ಬೆಳಿಗ್ಗೆ ಸೇವನೆ ಮಾಡಿದರೆ ರಾತ್ರಿಗೂ ಬೇಕು, ಇಂತಹ ಒಂದು ಅಭ್ಯಾಸಕ್ಕೆ ಚಟ ಅಂತ ನಾವು ಹೇಳೋದು ಸಾಧಾರಣವಾಗಿ. ಯೂಸ್ ಮಾಡಬೇಕು. ಹೌದು, ತುಡಿತ. ಅದು ಸಿಕ್ಕದಿದ್ದರೆ ಏನೋ ಒಂದು ಕಳೆದುಕೊಂಡವರ ಹಾಗೆ, ಯಾವುದೋ ಒಂದು ನಷ್ಟ ಆದ ಹಾಗೆ, ಅವರ ಮುಖವೇ ಒಂದು ರೀತಿಯಲ್ಲಿ ವಿಕಾರ ಆಗ್ತದೆ ಅಂತೆಲ್ಲ ಹೇಳುವುದನ್ನು ಕೇಳಿದ್ದೇವೆ ನಾವು. ಇಷ್ಟವರೆಗೆ ಅದನ್ನು ನೋಡಲಿಲ್ಲ. ಆದರೂ ಒಂದು ವೇಳೆ ಆ ಸಮಯಕ್ಕೆ ಅವರಿಗೆ ದೊರಕದಿದ್ದರೆ ಅದು ಏನಾಗುತ್ತದೆ ನೋಡಿ. ಮನುಷ್ಯನಿಗೆ ಒಂದು ವಸ್ತು ಸಿಗಲಿಲ್ಲ ಅಂತ ಹೇಳಿದಾಗ ಅವನು ತುಂಬ ಎಗ್ರೆಸಿವ್ ಆಗ್ತಾನೆ. ಎಸ್ಪೆಷಲಿ ನಮ್ಮ ಮಾದಕ ದ್ರವ್ಯ ವಿಚಾರಕ್ಕೆ ಬರುವುದಾದರೆ ಅವನಿಗೆ ಯಾವುದೇ ಕಾರಣದಿಂದ ಆ ಕ್ಷಣಕ್ಕೆ ಅದು ಸಿಗಲೇಬೇಕು. ಸಿಗಲಿಲ್ಲ ಅಂತೇಳಿ ಆದರೆ ನಮ್ಮ ಸಮಾಜದಲ್ಲಿ ಈ ಕ್ರೈಮ್ ರೇಟ್ ಜಾಸ್ತಿ ಆಗುವಂಥ ಕೊಲೆ, ಕಳ್ಳತನ, ಸುಲಿಗೆ, ಅತ್ಯಾಚಾರ ಇದೆಲ್ಲ ಜಾಸ್ತಿ ಆಗಿರೋದು ಈ ಮಾದಕ ದ್ರವ್ಯ ಚಟಗಳಿಂದಲೇ. ಒಬ್ಬ ವ್ಯಕ್ತಿಗೆ ಒಬ್ಬ ಹೆರೋಯಿನ್ ಸೇರಿಸ್ತಾನೆ, ಕೊಕೈನ್ ಸೇವಿಸ್ತಾನೆ ಅಂತೇಳಿ ಆದರೆ ಅವನಿಗೆ ಆ ಟೈಮಿಗೆ ಸಿಗಲಿಲ್ಲ ಅಂದರೆ ಅವನು ತುಂಬ ಎಗ್ರೆಸಿವ್ ಆಗ್ತಾನೆ. ಅವನಿಗೆ ಹಣ ಸಿಗಲಿಲ್ಲ ಅಂತೇಳಿ ಆದರೆ ಅವನಿಗೆ ಎಲ್ಲಿ ಸಿಗ್ತದೆ ಅಂತ ಗೊತ್ತಿರ್ತದೆ. ಹಣ ಸಿಗಲಿಲ್ಲ ಅಂದರೆ ಅವನು ಸ್ವಂತ ತಂದೆ ತಾಯಿಯನ್ನೇ ಕೊಲೆ ಮಾಡಲಿಕ್ಕೂ ಸಹ ಹೇಸುವುದಿಲ್ಲ, ಕಳ್ಳತನ ಮಾಡೋದಿಲ್ಲ. ಕಳ್ಳತನ ಮಾಡ್ತಾನೆ, ತಂದೆಯ ಪಾಕೆಟಿಂದಲೇ ಹಣ ಕರೀತಾನೆ, ಸ್ನೇಹಿತರಿಗೆ ಇದು ಮಾಡ್ತಾನೆ. ಆ ಹಣಕ್ಕಾಗಿ ಏನನ್ನೂ ಮಾಡಲಿಕ್ಕೆ ಅವನು ಹೇಸುವುದಿಲ್ಲ. ಅದು ಸಿಕ್ಕಿದ ಮೇಲೆ ಅವನು ಒಂದು ಭ್ರಮ ಜಗತ್ತಿನಲ್ಲಿ ಇರ್ತಾನೆ, ಬೇರೆ ಜಗತ್ತಿನಲ್ಲಿ ಇರ್ತಾನೆ. ಅವನು ಆಮೇಲೆ ಮರ್ಡರ್ ಮಾಡಲಿಕ್ಕೂ ಹೇಸೋದಿಲ್ಲ, ಅತ್ಯಾಚಾರ ಮಾಡಲಿಕ್ಕೂ ಹೇಸೋದಿಲ್ಲ. ಹಾಗಿರುವಾಗ ಒಂದು ವ್ಯವಸ್ಥೆ ಒಳಗೆ ಇಂತಹ ರೀತಿಯ ಮಾದಕ ದ್ರವ್ಯಗಳು ಸಿಕ್ಕಿದರೆ ನಮ್ಮ ಸಮಾಜದಲ್ಲಿ ಖಂಡಿತವಾಗಿ ಸಹ ಕ್ರೈಮ್ ರೇಟ್ ಜಾಸ್ತಿ ಆಗ್ತದೆ. ಇದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದರೆ ಬಹುಶಃ ಸಮಾಜಕ್ಕೆ, ದೇಶಕ್ಕೆ ಒಳ್ಳೆಯದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂತೂ ಸಮಾಜದ ಆಸ್ತಿಗಳಾಗಬೇಕಾದಂತಹ ವಿದ್ಯಾರ್ಥಿಗಳು, ಯುವ ಜನತೆ ಇದಕ್ಕೆ ತೊಂದರೆಗೆ ಒಮ್ಮೆ ಒಳಗಾದರೆ ಅವರು ಮನೆಗೂ ಮಾರಿ, ಸಮಾಜಕ್ಕೂ ಮಾರಿ ಆಗ್ತಾರೆ, ದೇಶಕ್ಕೂ ಮಾರಿ ಆಗ್ತಾರೆ. ಹಾಗಾಗಿ ಇಂತಹ ಪಿಡುಗುಗಳಿಂದ ಅವರನ್ನು ರಕ್ಷಿಸಬೇಕು ಎನ್ನುವಂತಹ ಮಾತಿಗೆ ಈಗ ರಕ್ಷಿಸಬೇಕು, ಹೌದು. ಆದರೆ ಇದನ್ನು ಈಗ ನಾವು ಹೇಳುವಾಗ ಹೇಳ್ತೇವೆ, ಅವರು ಒಮ್ಮೆ ಬಲಿ ಬಿದ್ದರೆ ಇದನ್ನು ಹೇಗೆ ಗುರುತಿಸಬಹುದು ನಾವು? ಈಗ ಒಬ್ಬನನ್ನು ರಕ್ಷಿಸಬೇಕಿದ್ರೆ ಅವ ಅಂತ ಚಟಕ್ಕೆ ಬಲಿ ಬಿದ್ದಿದ್ದಾನಂತ ನಮಗೆ ಗೊತ್ತಾಗಬೇಕು. ಅದು ಹೇಗೆ ಗೊತ್ತಾಗ್ತದೆ ನೋಡಿ. ಒಬ್ಬ ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆತ್ತವರು ಗಮನಿಸಬೇಕು, ಮತ್ತು ಶಾಲೆಯ ಟೀಚರ್ಗಳು ಗಮನಿಸಬೇಕು. ಒಬ್ಬ ಒಳ್ಳೆ ಬ್ರೈಟ್ ಇರುವಂಥ ಸ್ಟೂಡೆಂಟು ಸ್ಕೂಲ್ನಲ್ಲಿ ಗ್ರ್ಯಾಜುವಲ್ ಲಾಸ್ ಆಫ್ ಇಂಟೆಲೆಕ್ಚುವಲ್ ಕೆಪಾಸಿಟಿ ಅಂತ ಹೇಳ್ತೇವೆ. ಒಬ್ಬ ಬ್ರೈಟಾಗಿ 100ಕ್ಕೆ 90-95 ಮಾರ್ಕ್ ತಗೊಳ್ತಿದ್ದವ ಕ್ರಮೇಣ ಅದು 80ಕ್ಕೆ ಬರ್ತದೆ, 70ಕ್ಕೆ ಬರ್ತದೆ, 60ಕ್ಕೆ ಬರ್ತದೆ. ಹಾಗೆ ಆದಾಗ ಈ ಹದಿಹರೆಯದಲ್ಲಿ ಪೇರೆಂಟ್ಸ್ ಗಮನಿಸಬೇಕು, ಹೆತ್ತವರು ಮತ್ತು ಟೀಚರ್ಗಳು ಗಮನಿಸಬೇಕು. ಯಾವಾಗ ಅವನಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತದೋ, ಒಬ್ಬ ಹುಟ್ಟಿನಲ್ಲಿ ಆರಂಭದಲ್ಲಿ ಹುಷಾರಿದ್ದ ಹುಡುಗ ಕ್ರಮೇಣ ಅವನು ಆಸಕ್ತಿಯನ್ನು ಕಳೆದುಕೊಂಡ ಅಂತೇಳಿ ಆದರೆ ಖಂಡಿತವಾಗಿ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು, ಅದಕ್ಕೆ ಮೂಲವನ್ನು ಹುಡುಕಬೇಕು. ಆವಾಗ ಗೊತ್ತಾಗ್ತದೆ ಇವನು ಯಾವುದೋ ಚಟಕ್ಕೆ ಬಲಿ ಬೀಳ್ತಾ ಇದ್ದಾನೆ ಅಂತೇಳಿ. ನಂಬರ್ 1. ನಂಬರ್ 2, ಲಾಸ್ ಆಫ್ ಅಪಟೈಟ್ ಅವನಿಗೆ, ಮತ್ತು ಲಾಸ್ ಆಫ್ ಇಂಟ್ರೆಸ್ಟ್ ಇನ್ ಲೈಫ್. ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ದ, ಖುಷಿಯಲ್ಲಿ ನಗ್ತಾ ಇದ್ದಂಥ ಹುಡುಗ ಖುಷಿಯಲ್ಲಿ ಓಡಾಡ್ತಾ ಇದ್ದ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಸ್ಟಡೀಸ್ನಲ್ಲಿ ಮುಂದೆ ಇದ್ದವ, ಸಡನ್ನಾಗಿ ಅವನಿಗೆ ಹಸಿವಿಲ್ಲದಿರುವುದು, ದೇಹದ ತೂಕ ಕಡಿಮೆ ಆಗುವಂಥದ್ದು, ಒಬ್ಬನೇ ಯಾವುದೋ ಒಂದು ರೂಮಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಅವನ ಪಾಡಿಗೆ ಅವನು ಮಾತಾಡ್ತಾ ಇರೋದು, ಇದೆಲ್ಲ ಒಂದು ಮನುಷ್ಯ ಸಂಘಜೀವಿ. ನಾವೆಲ್ಲರ ಜೊತೆ ಸೇರಿ ಬದುಕಬೇಕು. ಯಾವಾಗ ಒಬ್ಬ ಹುಡುಗ ತನ್ನನ್ನು ತಾನು ಐಸೋಲೇಟ್ ಮಾಡಿಕೊಂಡು ಒಬ್ಬನೇ ಕೂರ್ತಾನೋ, 2 ದಿವಸಗಳ ಕಾಲ ಊಟನೇ ಮಾಡಲ್ಲ. ನನಗೆ ಗೊತ್ತಿರೋ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ನೀವು ಹೇಳಿದರೆ ನಂಬಲಿಕ್ಕಿಲ್ಲ ವೀಕ್ಷಕರು, 2 ದಿವಸಗಳ ಕಾಲ ಅವನು ಒಮ್ಮೆ ಡ್ರಗ್ಸ್ ಸೇವಿಸಿದ ಮೇಲೆ ಅಬ್ಸ್ಕಾಂಡಿಂಗ್, ಮನೇಲೇ ಇರೋದಿಲ್ಲ, ಯಾವುದೋ ತೋಟದಲ್ಲಿ ಎಲ್ಲೋ ಬಿದ್ದುಕೊಂಡಿರ್ತಾನೆ. 2 ದಿವಸಗಳ ಕಳೆದು ಪುನಃ ಬಂದು ಊಟ ಮಾಡಿ, ಅವನಿಗೆ ಊಟ ನಿದ್ರೆ ಯಾವುದರ ಪರಿವೇನೂ ಇರುವುದಿಲ್ಲ. ಅವನು ಭ್ರಮಾಲೋಕದಲ್ಲೇ ಇರ್ತಾನೆ. ಎಲ್ಲಿಗೆ ಅಂತ ಹೇಳಿದರೆ, ಆ ಹುಡುಗ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ನೋಡಿದವನು, ನನ್ನ ಪೇಷಂಟ್. ಅವನೇನು ಮಾಡಿದಾನೆಂದರೆ, ಅವನಿಗೆ ಡ್ರಗ್ಸ್ ಸಿಗಲಿಲ್ಲ ಅಂಥೇಳಿ ನೈಲ್ ಪಾಲಿಶ್ ರಿಮೂವರನ್ನು ಸಹ ಕುಡಿತಾನೆ. ಅಂತಹ ಒಂದು ಮನೋಸ್ಥಿತಿಗೆ ಅವರು ಹೋಗಿರ್ತಾರೆ. ಇಂಥದ್ದು ಒಬ್ಬ ಮಗು ಊಟ ತಿಂಡಿ ಬಿಡುವಂಥದ್ದು, ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್. ಅವನೊಮ್ಮೆ ಡ್ರಗ್ಸ್ ಸೇವಿಸಿದರೆ ಅವನು 24 ಗಂಟೆ 48 ಗಂಟೆಗಳ ಕಾಲ ನಿದ್ರೆ ಇಲ್ಲದೆ ಅವನು ಬದುಕ್ತಾನೆ. ನಿದ್ರೆ ಇಲ್ಲದೆ ನಾವು ಒಂದು ದಿವಸ ಯಕ್ಷಗಾನ ರಾತ್ರಿ ನೋಡಿದರೆ 3 ದಿವಸ ನಾವು ಮಲಗ್ತೇವೆ, ನಮಗೆ ಅಷ್ಟು ಟಯರ್ಡ್ನೆಸ್ ಆಗುತ್ತೆ. ಆದರೆ ಇಲ್ಲಿ ಏನಾಗ್ತದೆ ಅಂದರೆ, ಈ ಡ್ರಗ್ಸ್ ತಗೊಂಡವರಿಗೆ ನಿದ್ರೆ ಅನ್ನೋದೇ ಇರೋದಿಲ್ಲ. ಒಬ್ಬ ಮನುಷ್ಯನಿಗೆ ದಿನದ 24 ಗಂಟೆಗಳಲ್ಲಿ ಕನಿಷ್ಠ 8 ಗಂಟೆಗಳ ಕಾಲ ಸುಖ ನಿದ್ರೆ ಇದ್ದರೆ ಮಾತ್ರ ಅವನ ಆರೋಗ್ಯ ಚೆನ್ನಾಗಿರ್ತದೆ. ಆದರೆ ಈ ಡ್ರಗ್ಸ್ ಸೇವಿಸುವವರಲ್ಲಿ ದಿನಕ್ಕೆ 2 ಗಂಟೆಯಿಂದ 3 ಗಂಟೆಗಳ ಕಾಲ ಮಾತ್ರ ನಿದ್ರೆ ಮಾಡ್ತಾರೆ. ಅದೂ ಇಲ್ಲದೆ ಅವರು 24 ಗಂಟೆನೂ ಅವರು ಅವೇಕ್ ಆಗಿ ಇರುವಂಥ ಒಂದು ವ್ಯವಸ್ಥೆ ಇದಾಗ್ತದೆ. ಸೊ ಒಬ್ಬ ವ್ಯಕ್ತಿ, ಅವನ ದೇಹದ ತೂಕ ಕಡಿಮೆ ಆಗೋದು, ಅವನಿಗೆ ಹಸಿವಿಲ್ಲದಿರುವುದು, ನಿದ್ರಾಹೀನತೆ, ಮತ್ತು
ಇರಿಟೇಬಿಲಿಟಿ ಅಂದರೆ ಯಾವುದೇ ಸಣ್ಣ ವಿಚಾರಗಳು ತಂದೆ ತಾಯಿ ಕೇಳಿದಾಗ, ಯಾವುದೋ ಒಂದು ವಿಚಾರ ತಂದೆ ಕೇಳಿದಾಗ ಅಥವಾ ತಾಯಿ ಕೇಳಿದಾಗ ಸಡನ್ನಾಗಿ ಎಕ್ಸೈಟ್ ಆಗುವಂಥದ್ದು, ತಂದೆ ತಾಯಿಗೆ ಬೈಯುವಂಥದ್ದು, ಇಂತಹ ಬಿಹೇವಿಯರ್ ಕಂಡು ಕೂಡಲೇ ಮೊದಲು ಒಬೀಡಿಯಂಟ್ ಆದಂಥ ಹುಡುಗ ಈ ರೀತಿ ಬಿಹೇವ್ ಮಾಡಿದಾಗ ಏನೋ ಒಂದು ತಪ್ಪಾಗಿದೆ ಅನ್ನೋದು ಪೇರೆಂಟ್ಸನ್ನು ಗಮನಿಸಬೇಕು. ಈ ವಿಚಾರಗಳನ್ನು ಪೇರೆಂಟ್ಗಳು ಕೀನಾಗಿ ಅಬ್ಸರ್ವ್ ಮಾಡಿದಾಗ ಮಕ್ಕಳಲ್ಲಿ ಉಂಟಾಗುವ ಪರಿವರ್ತನೆಗಳನ್ನು ನೋಟಿಸ್ ಮಾಡಿ ಶಿಕ್ಷಕರ ಬಳಿ ಹೇಳಬೇಕು. ಶಿಕ್ಷಕರು ಮಗು ಯಾವಾಗ ಹುಷಾರಿಲ್ಲ ಅಂತೇಳಿ ಇಂಟೆಲೆಕ್ಚುವಲ್ ಕೆಪಾಸಿಟಿ ಕಡಿಮೆ ಆದಾಗ ಪೇರೆಂಟ್ಸ್ ಬಳಿ ಹೇಳಬೇಕು. ಆವಾಗ ಏನಾಗ್ತದೆ, ಮಗುವಿನ ಏನೇನು ತೊಂದರೆಗಳು ಅಂತೇಳಿ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗ್ತದೆ. ಹೆತ್ತವರು ಇದರ ಬಗ್ಗೆ ನೀವು ಗಮನಿಸಬೇಕು ಅಂತ ಹೇಳಿದ್ರಿ. ಹೆತ್ತವರು ಗಮನಿಸಿ ಶಾಲಾ ಶಿಕ್ಷಕರಿಗೆ ಇದರ ಬಗ್ಗೆ ಹೇಳಬೇಕು, ಅವರು ಪರಸ್ಪರ ಮಾತಾಡಿಕೊಳ್ಬೇಕು ಅಂತ ಹೇಳಿ. ಹಾಗಿದ್ರೆ ಹೆತ್ತವರ ಪಾತ್ರ ಏನು ಈ ಮಕ್ಕಳನ್ನು, ಇಂತಹ ಅಂದರೆ ಯಾವುದೇ ಮಕ್ಕಳಾದರೂ ನಮ್ಮ ಮನೆಯ ಮಕ್ಕಳು, ಈ ಚಟಕ್ಕೆ ಬಲಿ ಬೀಳುವವರು ನಮ್ಮ ಮನೆಯ ಮಕ್ಕಳು. ಆ ಮನೆಯ ಮಕ್ಕಳನ್ನು ಹೇಗೆ ಪತ್ತೆ ಹಚ್ಚುವುದು, ಹೇಗೆ ಇದರ ಬಗ್ಗೆ ಸಂರಕ್ಷಣೆ ಮಾಡೋದು? ನಾನು ಹೆಚ್ಚಾಗಿ ಗಮನಿಸಿದ ಹಾಗೆ ನಾವು ಇದರ ಬಗ್ಗೆ ತುಂಬ ಕೆಲಸ ಮಾಡಿದ್ದೇವೆ. ಮಾಡುವಾಗ ಮನೆಯವರು ಹೇಳೋ ಒಂದೇ ಮಾತು, ಎನ್ನ ಬಗ್ಗೆ ಭಾರಿ ಎಡ್ಡೆ ಅಂತೀನಿ, ಆಯ್ತು ಅಂಚಿನೇಕ್ಕೆ ಬರಬಹುದು ಯಾರ ಕೈತಲ್ದಕ್ಕೂ ನೊಟ್ಟಿಗೆ ಸೇರಿದ ಅಂಚ ಆತನದ ಅನ್ನಬೇಕು, ಎನ್ನ ಬಗ್ಗೆ ಎಡ್ಡೆ ಅಂತ ಯಾರೂ ತಮ್ಮ ಮಕ್ಕಳನ್ನು ಬಿಟ್ಟು ಕೊಡುವುದಿಲ್ಲ. ಹಾಗಿದ್ರೆ ನನ್ನ ಮಗ ಶ್ರೀರಾಮಚಂದ್ರ, ನನ್ನ ಮಗ ಆದರ್ಶ ಪುರುಷ, ಇನ್ನೊಬ್ಬರ ಮಗ ಹಾಗೆ ಮಾಡ್ತಾನೆ, ಅಲ್ಲಿ ಎಲ್ಲಿಯೋ ತಪ್ಪಾಗಿದೆ ಸ್ವಲ್ಪ, ಅವನನ್ನು ಸರಿ ಮಾಡ್ಬೋದು. ಹಾಗಿದ್ರೆ ಇದಕ್ಕೆ ಮಕ್ಕಳನ್ನು ರಕ್ಷಿಸಬೇಕಾದಂತಹ ಹೆತ್ತವರ ಪಾತ್ರ ಏನು, ಶಾಲೆಯಲ್ಲಿ ಶಿಕ್ಷಕರ ಹೊಣೆಗಾರಿಕೆ ಏನು? ನೋಡಿ, ಒಬ್ಬ ಪೇರೆಂಟ್ ಆಗಿ ಅವರಿಗೆ ಅವರದ್ದೇ ಆದಂತಹ ಜವಾಬ್ದಾರಿಗಳಿದೆ. ರೋಲ್ ಮಾಡೆಲ್ ಆಗಬೇಕು. ತಂದೆ ತಾಯಿಯಂದರು ಮಕ್ಕಳಿಗೆ ರೋಲ್ ಮಾಡೆಲ್ ಆಗಬೇಕು. ನಮ್ಮ ಮಕ್ಕಳು ಏನು ಮಾಡಬಾರ್ದು ಅದನ್ನು ಪೇರೆಂಟ್ಸ್ ಮಾಡಬಾರ್ದು. ಹಾಗೆ ಮಾಡಿದರೆ ಮಾತ್ರ, ಈಗ ಒಬ್ಬ ತಂದೆ ಕೆಲಸ ಮಾಡ್ತಾ ಇರ್ತಾನೆ, ಸಾಫ್ಟ್ವೇರ್ ಕಂಪನಿ ಇರ್ಬೋದು ಅಥವಾ ಇನ್ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಒತ್ತಡ, ಮಾನಸಿಕ ಒತ್ತಡ ಇರ್ತದೆ. ಅವನೇನು ಮಾಡ್ತಾನೆ, ಕೆಲಸದ ಒತ್ತಡ ನಿಭಾಯಿಸಲಿಕ್ಕೆ ಬೇಕಾಗಿ ಸಾಯಂಕಾಲ ಮನೆಗೆ ಬಂದು ಕೂಡಲೇ ಮಗ ಮನೆಗೆ ಬಂದು ಶಾಲೆಯಿಂದ ಬಂದು ಹೋಮ್ವರ್ಕ್ ಮಾಡ್ತಾ ಇರುವಾಗ ಇವನು ಸಿಗರೇಟ್ ಕಂಟಿನ್ಯೂಸ್ ಆಗಿ ತಂದೆ ಸಿಗರೇಟ್ ಎಳಿತಾನೆ. ರಾತ್ರಿ ಊಟಕ್ಕೆ ಮೊದಲು 2 ಪೆಗ್ಗಿಲ್ಲದೆ ಅವನಿಗೆ ಊಟನೇ ಸೇರಲ್ಲ ತಂದೆಗೆ. ಇದನ್ನು ನಮ್ಮ ಮಗ ನೋಡ್ತಾನೆ. ಮೊದಲಿನ ಹಾಗೆ ತುಂಬು ಕುಟುಂಬ ಇಲ್ಲ, ಒಂದೊಂದು ಮನೆಯಲ್ಲಿ 10 ಮಕ್ಕಳಿಲ್ಲ, 20 ಜನರಿಲ್ಲ, ಅವಿಭಕ್ತ ಕುಟುಂಬಗಳಿಲ್ಲ. ತಂದೆ, ಗಂಡ, ಹೆಂಡತಿ, ಮಗ ಅಷ್ಟೇ, ಒಂದು ಮಗ ಅಥವಾ ಮಗಳು ಮಾತ್ರ ಇರುವಂಥದ್ದು. ಹಾಗಿರುವಾಗ ಇಲ್ಲಿ ತಂದೆ ಈ ರೀತಿ ಬಿಹೇವ್ ಮಾಡಿದಾಗ ಮಗ ಅನ್ಕೋತಾನೆ, ಇವನಿಗೆ ಹೋಮ್ವರ್ಕ್ ಆಗಲಿಲ್ಲ ಅಂದರೆ ಅಪ್ಪನಾಗೆ ನಾನು ಯಾಕೆ ಸಿಗರೇಟ್ ಎಳಿಬಾರ್ದು ಅಂದು ತಾವನ ಮಗನ ತಲೆಗೆ ಹುಳ ಹೋಗ್ತದೆ. ಮತ್ತು ಅಪ್ಪ ಡ್ರಿಂಕ್ಸ್ ತಗೊಳ್ಳುವಾಗ ಅಪ್ಪ ಏನೋ ತಗೊಳ್ತಾ ಇದ್ದಾರೆ ಅಂತೇಳಿ. ಇಂತಹ ಒಂದು ಮಕ್ಕಳಿಗೆ ಪೂರಕವಾದಂಥ ವಾತಾವರಣ ಮನೆಯಲ್ಲಿ ಸೃಷ್ಟಿಸಬೇಕು. ಆವಾಗ ಏನಾಗ್ತದೆ, ತಂದೆ ತಾಯಂದಿರು ರೋಲ್ ಮಾಡೆಲ್, ಮಕ್ಕಳ ಎದುರು ವಿನಾಕಾರಣ ಜಗಳ ಆಡುವಂಥದ್ದು ಏನಿದ್ರು ಸಹ ಹಾಗೆ ಮಾಡಿದಾಗ, ಮತ್ತು ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ಸಹ ವರ್ಕಿಂಗ್ ಕಪಲ್ಸು, ಕೆಲಸದ ಎಲ್ಲ ತೊಂದರೆಗಳು ಮನೆಯಲ್ಲಿ ಬಂದು ಗಂಡ ಹೆಂಡತಿ ಜಗಳ ಆಡುವಂಥದ್ದು, ಮಕ್ಕಳನ್ನು ನಿಗ್ಲೆಕ್ಟ್ ಮಾಡುವಂಥದ್ದು. ಮಗ ಶಾಲೆಯಿಂದ ಸೀದಾ ಟ್ಯೂಷನಿಗೆ ಹೋಗ್ತಾನೆ, ಟ್ಯೂಷನಿಂದ ಮನೆಗೆ ಬರುವುದು, ಶಾಲೆಯಲ್ಲಿ ಟೀಚರ್ ಏನೋ ಹೇಳಿದ್ದನ್ನು ತಂದೆ ಹತ್ರ ಹೇಳುವಾಗ ತಂದೆ ಅವನದ್ದೇ ಲೋಕದಲ್ಲಿ ಸಿಗರೇಟ್ ಎಳಿತಾ ಇರ್ತಾರೆ, ಡ್ರಿಂಕ್ಸ್ ತಗೊಳ್ತಾ ಇರ್ತಾರೆ. ತಾಯಿ ಹತ್ರ ಹೋದಾಗ ತಾಯಿ ಯಾವುದೋ ಕೆಲಸದ ಟೆನ್ಷನಲ್ಲಿ ಇರ್ತಾರೆ. ಅವನಿಗೆ ಹೇಳ್ಕೊಳ್ಳಿಕ್ಕೆ ಒಬ್ಬರಾದರೂ ಬೇಕಲ್ಲ. ಮೊದಲು ಅಜ್ಜ ಇದ್ದರು, ಅಜ್ಜಿ ಇದ್ದರು, ಯಾರೋ ಒಬ್ಬರು ಕೇಳಿಸುವಂಥ ಕಿವಿಗಳೇ ಇಲ್ಲದಿದ್ದಾಗ ಮಕ್ಕಳೇನು ಮಾಡ್ತಾರೆ? ಆ ರೀತಿಯ ವಾತಾವರಣ ಮನೆಯಲ್ಲಿ ಸೃಷ್ಟಿಸಬೇಡಿ. ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳಿ, ಅವರನ್ನು ಐಸೋಲೇಟ್ ಮಾಡಬೇಡಿ. ಅವರಿಗೆ ಅವರದ್ದೇ ಆದಂಥ ಕ್ವಾಲಿಟಿ ಟೈಮನ್ನು ನಾವು ಕೊಡಬೇಕು. ಮಕ್ಕಳನ್ನು ಪ್ರೀತಿ ಮಾಡಬೇಕು. ಹಾಗೆಂತೇಳಿ ಅತಿಯಾಗಿ ಮುದ್ದು ಮಾಡುವುದು ಸಹ ತಪ್ಪು. ಮಗ, ತಂದೆ ತಾಯಿ ಕೆಲಸಕ್ಕೆ ಹೋಗ್ತಾರೆ, ಮಗ ಕೇಳಿದ ಮೊಬೈಲ್ ಕೊಡುವಂಥದ್ದು, ಎಕ್ಸ್ಪೆನ್ಸಿವ್ ಮೊಬೈಲ್, ಅವನಿಗೆ ಇಂಟರ್ನೆಟ್ ಹಾಕಿಸಿ ಕೊಡುವಂಥದ್ದು, ಅವನಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೊಡುವಂಥದ್ದು. ಹಾಗೆ ಮಾಡಿದರೆ ತಂದೆ ತಾಯಂದರೆ ಜವಾಬ್ದಾರಿ ಮಕ್ಕಳಿಗೆ ಹಣ ಕೊಡೋದಲ್ಲ, ಮಕ್ಕಳಿಗೆ ಕ್ವಾಲಿಟಿ ಟೈಮ್ ಕೊಡಬೇಕು. ಹಾಗೆ ಮಾಡಿದಾಗ, ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡಿದಾಗ ಮಕ್ಕಳು ಹಾದಿ ತಪ್ಪುವುದು ತಪ್ತದೆ. ರೋಲ್ ಮಾಡೆಲ್ ಆಗಿ ಮಕ್ಕಳಿಗೆ ಸೂಕ್ತವಾದಂಥ ಗೈಡೆನ್ಸ್ ಕೊಟ್ಟರೆ ಖಂಡಿತವಾಗಿ ಸಹ ಈ ರೀತಿಯ ತೊಂದರೆಗಳನ್ನು ತಪ್ಪಿಸ್ಬೋದು. ಇನ್ನೊಂದು ಏನು ಅಂತ ಹೇಳಿದರೆ, ಮಕ್ಕಳನ್ನು ನಾವು ತಂದೆ ತಾಯಂದರು ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು. ಮೊದಲಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ಹೊಡೆಯೋದು ಬಡಿಯೋದೆಲ್ಲ ಇತ್ತು. ಈಗ ಯಾಕೆಂದರೆ 8-10 ಮಕ್ಕಳು ಇದ್ದರು. ಈಗ ಇರೋದು ಒಬ್ಬನೇ ಮಗ ಅಥವಾ ಮಗಳು. ಮಕ್ಕಳನ್ನು ಸ್ನೇಹಿತರ ಜೊತೆ ಪೇರೆಂಟ್ಸ್ ನೋಡ್ಕೋಬೇಕು. ಅವರು ಏನೇ ಪ್ರಾಬ್ಲಮ್ಗಳು ಅವರ ಜೊತೆ ಕೂತು ಸಾಲ್ವ್ ಮಾಡುವಂಥ ಒಂದು ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಸಬೇಕು. ಮಕ್ಕಳನ್ನು ಬೈಯುವುದು, ಬಡಿಯುವುದು, ಅವರನ್ನು ಎನಿಮಿ ಥರ ನೋಡುವಂಥದ್ದು ಆ ರೀತಿ ಯಾರೂ ಮಾಡಬಾರ್ದು, ಮಾಡುವುದಿಲ್ಲ. ಸ್ನೇಹಿತರ ಜೊತೆ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕೊಟ್ಟು ಸ್ನೇಹಿತರ ರೀತಿಯಲ್ಲಿ ನೋಡಿದರೆ ಬಹುಶಃ ಮಕ್ಕಳು ಹಾದಿ ತಪ್ಪಿಸ್ಬೋದು ಅಂತ ನಾನು ಹೇಳ್ತೇನೆ. ಅದರ ಜೊತೆಗೆ ಅತಿಯಾದ ಒತ್ತಡ, ಒಬ್ಬರೇ ಮಗ ಇರ್ತಾನೆ, ತಂದೆ ಫೇಮಸ್ ಡಾಕ್ಟರ್ ಅಥವಾ ಇಂಜಿನಿಯರ್ ಇರ್ತಾನೆ ಅಥವಾ IIT ಗ್ರ್ಯಾಜುಯೇಟ್ ಇರ್ತಾನೆ, ಮಗ IAS ಆಫೀಸರ್ ಇರ್ತಾನೆ. ನನ್ನ ಮಗ IAS ಆಫೀಸರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು.
ಈ ರೀತಿ ಅತಿಯಾದ ಒತ್ತಡವನ್ನು ಮಕ್ಕಳ ಮೇಲೆ ತುರುಕಬೇಡಿ. ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ಮಗ ಅವನು ತಬಲಾ ಬಾರಿಸೋದ್ರಲ್ಲಿ ಹುಷಾರಿದ್ದರೆ ಅಥವಾ ಹಾಡೋದ್ರಲ್ಲಿ ಹುಷಾರಿದ್ದರೆ ಅವನ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನು ನರಿಷ್ ಮಾಡಬೇಕು. ಆ್ಯಸ್ ಎ ಪೇರೆಂಟ್, ಒಬ್ಬ ಒಳ್ಳೆ ಡಾಕ್ಟರ್ ಆಗಿದ್ದರೆ ಅವನ ಮಗ ಡಾಕ್ಟ್ರೇ ಆಗಬೇಕು ಅಂತೇನಿಲ್ಲ, ಇಂಜಿನಿಯರ್ ಮಗ ಇಂಜಿನಿಯರೇ ಆಗಬೇಕು ಅಂತಿಲ್ಲ, ಫೇಮಸ್ ಲಾಯರ್ನ ಮಗ ಲಾಯರೇ ಆಗಬೇಕು ಅಂತೇನಿಲ್ಲ. ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ, ಇಫ್ ಹಿ ಈಸ್ ಎ ಗುಡ್ ಸಿಂಗರ್, ಯು ನರಿಷ್ ದ್ಯಾಟ್. ಅವನಿಗೆ ಒಂದು ಪೇಂಟಿಂಗ್ ಮಾಡ್ತಾನೆ ಅಂತ ಹೇಳಿದರೆ ಲೆಟ್ ಹಿಮ್ ಕಂಟಿನ್ಯೂ ಹಿಸ್ ಹ್ಯಾಬಿಟ್ಸ್. ಮಕ್ಕಳ ಮೇಲೆ ಅನಗತ್ಯವಾಗಿ ನೀನು 100ಕ್ಕೆ 99 ಮಾರ್ಕ್ ತಗೊಳ್ಳೇಬೇಕು, ಪಕ್ಕದ ಮನೆಯವನಿಗೆ 100ಕ್ಕೆ 100 ಬಂದಿದೆ, ನಿನಗೆ 85 ಬಂದಿದೆ ಅಂತೇಳಿ ಪಕ್ಕದ ಮನೆಯವನ ಹುಡುಗನ ಜೊತೆ ನಮ್ಮ ಮಕ್ಕಳನ್ನು ಕಂಪೇರ್ ಮಾಡಬಾರ್ದು. ಹಾಗೆ ಮಾಡಿದರೆ ಮಕ್ಕಳಿಗೆ ಅತಿಯಾದ ಪ್ರೆಷರ್. ಈಗ ಈ ಹದಿಹರೆಯದವರು ದಾರಿ ತಪ್ಪೋದಿದ್ವಿ, ಯಾವತ್ತು ನೋಡಿದರೂ ತಂದೆ ತಾಯಂದಿರು ಪಕ್ಕದ ಮನೆಯವರ ಜೊತೆ ಕಂಪೇರ್ ಮಾಡೋದು, ಅವನ ಕೊಲೀಗ್ಸ್ ಜೊತೆ ಕಂಪೇರ್ ಮಾಡೋದು. ಅತಿಯಾದ ಒತ್ತಡಗಳನ್ನು ಮಕ್ಕಳ ಮೇಲೆ ಹಾಕಬೇಡಿ. ಮಕ್ಕಳು ಯಾವುದರಲ್ಲಿ ಟ್ಯಾಲೆಂಟ್ ಇದೆ ಅದನ್ನು ನರಿಷ್ ಮಾಡಿದರೆ ಬಹುಶಃ ಈ ತೊಂದರೆಗಳನ್ನು ನಾವು ಖಂಡಿತವಾಗಿ ತಪ್ಪಿಸ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಅದರ ಜೊತೆಗೆ ಕೆಲವೊಂದು ಥರ ಏನಾಗ್ತದೆ ಅಂತ ಹೇಳಿದರೆ, ತಾವು ಏನೋ ಜೀವನದಲ್ಲಿ ಸಾಧಿಸಲಿಲ್ಲ. ಕೆಲವೊಂದು ತಾಯಂದ್ರೆ ಏನು ಮಾಡ್ತಾರೆ, ಅವನಿಗೇನೋ ಡಾಕ್ಟರ್ ಆಗಬೇಕಂತಿತ್ತು, ನನಗೆ ಡಾಕ್ಟರ್ ಆಗಲಿ, ಅವನೇನೋ ಸೀಟ್ ಸಿಗಲಿಲ್ಲ, ಅವನು ಇಂಜಿನಿಯರಿಂಗ್ ಮಾಡ್ದ ಅಥವಾ ಇನ್ಯಾವುದೋ ವೃತ್ತಿ ಮಾಡ್ದ, ಟೀಚರ್ ಆದ ಅಥವಾ ಯಾವುದೋ ವೃತ್ತಿ ಮಾಡ್ದ, ನನ್ನ ಮಗ ನಾನು ಹೇಗಾದರೂ ಮಾಡಿ ಡಾಕ್ಟರ್ ಮಾಡಬೇಕು. ಅವನಿಗೆ ಓದಲಿಕ್ಕೆ ಹತ್ತೋದಿಲ್ಲ ಅಂತೇಳಿದರೆ, ಬರೋದಿಲ್ಲ ಅಂತೇಳಿದರೆ, ನಾನು ಹೇಗಾದರೂ ಮಾಡಿ ನಾನು ಆಗದ್ದನ್ನು ನನ್ನ ಮಕ್ಕಳು ಆಗಬೇಕು ಅಂತ ಮಾಡೋದು ಅದು ಮೂರ್ಖತನದ ಪರಮಾವಧಿ. ಮಕ್ಕಳು ಯಾವುದರಲ್ಲಿ ಹುಷಾರಿದ್ದಾರೆ ಆ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ನೀಡಿ ಅವರನ್ನು ಪೋಷಿಸಿ. ಯಾವ ಟ್ಯಾಲೆಂಟ್ಗಳನ್ನು ನೀವು ನರಿಷ್ ಮಾಡ್ತೀರೋ ಮುಂದೆ ಅವನು ಸಮಾಜದಲ್ಲಿ ಒಬ್ಬ ಒಳ್ಳೆ ಮನುಷ್ಯ, ಒಬ್ಬ ಒಳ್ಳೆ ಸತ್ಪ್ರಜೆಯಾಗಿ ರೂಪಿಸುವುದರ ಹತ್ರ ಪೇರೆಂಟ್ಸ್ ಇರ್ಬೋದು, ಶಿಕ್ಷಕರಿರ್ಬೋದು. ಆ ರೀತಿ ಮಾಡಿದರೆ ಬಹುಶಃ ಇದನ್ನೆಲ್ಲ ನಾವು ಈ ಮಾದಕ ದ್ರವ್ಯ ಚಟಗಳಿಗೆ ಹೋಗೋದು ಯಾವಾಗ, ಪೇರೆಂಟಲ್ ಪ್ರೆಷರ್, ಪಿಯರ್ ಪ್ರೆಷರ್, ಸ್ನೇಹಿತರ ಪ್ರೆಷರ್, ಮತ್ತು ಏನು ತಂದೆ ತಾಯಂದಿರು ಏನು ಆಗಬೇಕು ಅಂತೇಳಿ ಇವನಿಗೆ ಸಾಧಿಸ್ಲಿಕ್ಕೆ ಆಗಲ್ವೋ ಆವಾಗ ಅವನು ಬೇರೆ ಬೇರೆ ಮೂಲಗಳನ್ನು, ಬೇರೆ ಬೇರೆ ದಾರಿಗಳನ್ನು, ಸ್ನೇಹಿತರ ಜೊತೆ ಹೋಗ್ತಾನೆ, ಬೇರೆ ಬೇರೆ ತಂದೆ ತಾಯಂದಿರು ಮಾಡುವ ಒತ್ತಡಕ್ಕೆ ನಿಭಾಯಿಸ್ಲಿಕ್ಕೆ ಏನೇನು ಮಾಡ್ತಾರೆ ಅದನ್ನು ಕಲ್ತ್ಕೊಳ್ತಾರೆ. ಹಾಗೆ ಆದಾಗ ವ್ಯವಸ್ಥೆ ದಾರಿಗೆ ಹಳಿ ತಪ್ಪಿ ಹೋಗ್ತದೆ. ಸಾಧಾರಣವಾಗಿ ನಾವು ಗಮನಿಸುವಂತಹ ಒಂದು ಅಂಶ ಅಂತ ಹೇಳಿದರೆ, ಮನೆಯಲ್ಲಿ ನೀವು ಹೇಳಿದ ಹಾಗೆ ಕೆಲಸದ ಒತ್ತಡ, ತಂದೆ ತಾಯಿಗಳು ಇಬ್ಬರೂ ಕೆಲಸ, ಮಕ್ಕಳ ಜೊತೆ ಒಂದು 10 ನಿಮಿಷ 15 ನಿಮಿಷ ಕಾಲ ಕಳೀಲಿಕ್ಕೂ ಅವರಿಗೆ ಪುರುಸೋತಿಲ್ಲ. ಮಕ್ಕಳ ಹತ್ರ ಒಂದು ಆ ದಿನ ಅವರು ಏನು ಮಾಡಿದರು ಒಂದಷ್ಟು ಹೊತ್ತು ಕಾಲಗಳದ್ದು ತಿಳಿದುಕೊಂಡ್ರೆ ಮಕ್ಕಳ ದೈನಂದಿನ ಚಟುವಟಿಕೆಗಳ ಬಗ್ಗೆ ಹೆತ್ತವರಿಗೆ ತಿಳಿಯುತ್ತದೆ. ಎಷ್ಟು ತಿಳಿಯುವಂತಹ ವ್ಯವಸ್ಥೆ ಇಲ್ಲದಾಗ ಮಕ್ಕಳ ಪಾಡಿಗೆ ಹೆತ್ತವರ ಪಾಡಿಗೆ. ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ 10-12 ಜನ ಇದ್ದಾಗ ನಾವೆಲ್ಲ ಒಂದು ಕಡೆ ಡೈನಿಂಗ್ ಟೇಬಲ್ ಇಲ್ಲದಿದ್ರು ನೆಲದಲ್ಲಿ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ. ಊಟ ಮಾಡುವಾಗ ನಾವೆಲ್ಲ ಸುಖ ದುಃಖಗಳು, ಸಮಾಚಾರಗಳು. ಈಗ ಎಲ್ಲಿ ಊಟ ಮಾಡ್ತಾರೆ, ಮಗ ಒಂದು ರೂಮಲ್ಲಿ ಅವನ ಪಾಡಿಗೆ ಟಿವಿ ನೋಡ್ತಾ ಓದ್ತಾ ಇರ್ತಾರೆ, ಮಗಳು ಇನ್ನೊಂದು ರೂಮಲ್ಲಿ, ತಂದೆ ತಾಯಿಯಂದ್ರು ಜಗಳ ಆಡ್ತಾ ಇರ್ತಾರೆ. ಯಾವುದೋ ಹೊತ್ತಿಗೆ ತಂದೆ ಬರೋದು, ಯಾವುದೋ ಹೊತ್ತಿಗೆ ತಾಯಿ ಬರೋದು, ಒಟ್ಟು ಸೇರುವ ಪ್ರಕ್ರಿಯೆ ಉಂಟಲ್ಲ, ಎಲ್ಲರೂ ಒಟ್ಟಿಗೆ ಕೂತು ಒಂದು ಅರ್ಧ ಗಂಟೆ ತಾವು ಹೇಳಿದ ಹಾಗೆ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿದರೆ ಬಹುಶಃ ಯಾವ ತೊಂದರೆಗಳು ಹುಟ್ಟಲಿಕ್ಕಿಲ್ಲ. ಒಂದು ಅವಿಭಕ್ತ ಕುಟುಂಬ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಏನಿದೆ ಅಂಥ ಒಂದು ಸಿಸ್ಟಮ್. ಈಗ ಒಂದೊಂದು ಮನೆಯಲ್ಲಿ 10 ಮಕ್ಕಳು ಈಗಿನ ಕಾಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇರೋದು 1-2 ಮಕ್ಕಳು, ತಂದೆ ತಾಯಿ, ಅಜ್ಜ ಅಜ್ಜಿ ಇದ್ದರೂ ಇರ್ತಾರೆ, ಇಲ್ಲದ್ರೆ ಅಜ್ಜ ಅಜ್ಜಿ ಅನಾಥಾಶ್ರಮದಲ್ಲಿ ಇರ್ತಾರೆ, ವೃದ್ಧಾಶ್ರಮದಲ್ಲಿ ಇರ್ತಾರೆ. ಹಾಗಿರುವಾಗ ಇರೋ ಮಕ್ಕಳನ್ನು ಖುಷಿಯಿಂದ 4 ಪ್ರೀತಿಯಿಂದ ಮಾತಾಡಿಕೊಂಡು ನಾವು ನಮ್ಮವರು ಅಂತೇಳೋ ಭಾವನೆಯಿಂದ ಬದುಕಿದರೆ ಬಹುಶಃ ಈ ಎಲ್ಲ ಮಾದಕ ದ್ರವ್ಯ ವ್ಯಸನೆಗಳನ್ನು ಮತ್ತಷ್ಟು ಹುಟ್ಟು ಹಾಕೋದನ್ನು ಖಂಡಿತವಾಗಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಒಂದು ಜಾಗೃತಿಯ ಕಾರ್ಯಕ್ರಮ, ಜಾಗೃತಿಯ ಮಾತುಕತೆಯನ್ನು ನಾವು ಮಾತಾಡ್ತಾ ಇದ್ದೇವೆ. ಯುವ ಜನತೆಗೆ ಅಥವಾ ಒಟ್ಟು ಸಮಾಜಕ್ಕೆ ಏನು ಸಂದೇಶ ಕೊಡ್ತೀವಿ? ಯುವ ಜನರಲ್ಲಿ ನಾನು ಹೇಳೋದಿಷ್ಟೇ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಏನು ಯಾವ ರೀತಿಯ ಪ್ರತಿಭೆ ಇದೆ ಅದನ್ನು ನೀವು ಪೋಷಿಸಿ. ಇವರು ಹೇಳ್ತಾರೆ, ಇನ್ನೊಬ್ಬರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಬೇಡಿ, ನೀವು ಇನ್ನೊಬ್ಬರಿಗಿಂತ ಇನ್ಫೀರಿಯರ್ ಅನ್ನೋ ಭಾವನೆಗಳನ್ನು ಬೆಳೆಸ್ಕೊಳ್ಬೇಡಿ. ನಿಮ್ಮ ಟ್ಯಾಲೆಂಟ್ಗಳನ್ನು ನರಿಷ್ ಮಾಡಿಕೊಂಡು ಜೀವನದಲ್ಲಿ ಒಬ್ಬ ಒಳ್ಳೆ ಮನುಷ್ಯನಾಗಲಿಕ್ಕೆ ಪ್ರಯತ್ನ ಮಾಡಿ, ಒಂದು ಒಳ್ಳೆಯ ದೇಶದ ಪ್ರಜೆ ಆಗಲಿಕ್ಕೆ ಪ್ರಯತ್ನ ಮಾಡಿ. ಅದನ್ನು ಸಾಧಿಸಲಿಕ್ಕೆ ಬೇಕಾಗಿ ಬೇರೆ ಬೇರೆ ರೀತಿಯ ದಾರಿಗಳಿಗೆ ದಯವಿಟ್ಟು ಹೋಗಬೇಡಿ. ನಿಮ್ಮ ಟ್ಯಾಲೆಂಟ್ಗಳಿಂದ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಆಗುವಂತಹ ಯಾವುದೇ ಕೆಲಸವನ್ನು ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡಿ. ಒಂದು ಮಾತಿದೆ, ನಮ್ಮ ಮದರ್ ತೆರೇಸಾ ಅವರು, ನೊಬೆಲ್ ಪ್ರಶಸ್ತಿ ಮದರ್ ತೆರೇಸಾ ಅವರು ಒಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ಬಿಕಮ್ ಫೇಮಸ್ ಯು ಹ್ಯಾವ್ ಟು ಡೂ ಸ್ಮಾಲ್ ಲಿಟಲ್ ಥಿಂಗ್ಸ್ ವಿತ್ ಗ್ರೇಟ್ ಲವ್ ಆ್ಯಂಡ್ ಅಫೆಕ್ಷನ್. ಸಣ್ಣ ಸಣ್ಣ ಕೆಲಸಗಳನ್ನು ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಮಾಡಿದರೆ ನಾವು ದೊಡ್ಡ ಮನುಷ್ಯರಾಗ್ತೇವೆ ಅಂತೇಳಿ. ನಾವು ದೊಡ್ಡ ಮನುಷ್ಯರಾಗಬೇಕು ಅಂತೇಳಿ ಮೌಂಟ್ ಎವರೆಸ್ಟ್ ಹತ್ತಲಿಕ್ಕೆ ಹೋದರೆ
ಅವತ್ತು ತೇನ್ಸಿಂಗ್ ಹತ್ತಿದ, ಹಿಲರಿ ಹತ್ತಿದ, ಹಾಗೆ ಅಂತೇಳಿ ಎಲ್ರಿಗೂ ಹತ್ತಲಿಕ್ಕಾಗತ್ತಾ? ಸಣ್ಣ ಸಣ್ಣ ಕೆಲಸಗಳನ್ನು ಪ್ರೀತಿಯಿಂದ ಪ್ರಾಮಾಣಿಕವಾಗಿ ನಾವು ಮಾಡೋಣ. ಹಾಗೆ ಮಾಡಿದರೆ ಖಂಡಿತವಾಗಿಯೂ ನಾವು ಲಾಂಗ್ ರನ್ ನಾವು ಖಂಡಿತವಾಗಿಯೂ ಒಂದು ಸುಂದರವಾದ ಸದೃಢವಾದಂಥ ಒಂದು ದೇಶವನ್ನು ಕಟ್ಬೋದು ಅಂತ ಹೇಳಲಿಕ್ಕೆ, ಮಾದಕ ದ್ರವ್ಯವನ್ನು ಎಲ್ಲರೂ ದೂರ ಇಡಿ, ಒಂದು ಪರಿಶುದ್ಧವಾದಂಥ ಒಂದು ಆರೋಗ್ಯಪೂರ್ಣವಾದ ಜೀವನ ಶೈಲಿಯನ್ನು ಬೆಳೆಸಿಕೊಂಡು ಒಳ್ಳೆಯ ಸಮಾಜವನ್ನು ನಾವು ಮಾಡೋಣ ಅಂತ ಹೇಳಲಿಕ್ಕೆ ಇಲ್ಲೇ ಪಡ್ಕೊಳ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನಮ್ಮ ಮನೆಯ ಎಲ್ಲ ಮಕ್ಕಳಲ್ಲಿ ಅಥವಾ ಎಲ್ಲ ಜನರಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಖಂಡಿತವಾಗಿ ಇದ್ದೇ ಇರ್ತದೆ. ಅದನ್ನು ಗುರುತಿಸುವಂತಹ ಒಂದು ಸೂಕ್ಷ್ಮ ದೃಷ್ಟಿ ನಮಗೆ ಬೇಕು. ನಾವು ಯಾವಾಗಲೂ ಇದನ್ನು ಹೇಳ್ತೇವೆ, ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳನ್ನು ದೊಡ್ಡವರಲ್ಲಿ ಒಂದು ಪ್ರತಿಭೆ ಉಂಟು. ಆ ಪ್ರತಿಭೆ ಯಾವುದು ಅಂತ ಹೇಳಿಕೊಂಡು ತಿಳಿದುಕೊಂಡ್ರೆ ಅವರು ಸಮಾಜಕ್ಕೆ ಆಸ್ತಿ ಆಗ್ತಾರೆ. ಅವರನ್ನು ಸಮಾಜಕ್ಕೆ ಆಸ್ತಿ ಆಗುವಲ್ಲಿ ನಾವು ಕೊಡುಗೆಯನ್ನು ಕೊಡಬೇಕು. ಒಂದೊಮ್ಮೆಗೆ ನಮ್ಮನ್ನು ಯಾರು ಗುರುತಿಸದಿದ್ದರೂ ಅದನ್ನು ನಾವು ಬೇಸರಿಸದೆ ನಮ್ಮ ಶಕ್ತಿಯನ್ನು ನಾವು ಸಮಾಜಕ್ಕೆ ತೋರಿಸುವಂತಹ ಒಂದು ಸ್ವಂತ ಮನೋಬಲವನ್ನು ಹೆಚ್ಚಿಸಿಕೊಳ್ಳುವ, ಆ ಮನೋಬಲದ ಮೂಲಕವಾಗಿ, ಆತ್ಮಬಲದ ಮೂಲಕವಾಗಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ, ಯಾರಿಗೆ ಗೊತ್ತು, ನಮ್ಮ ಮನೆಯ ಮಕ್ಕಳಲ್ಲಿ ಅಥವಾ ಸಮಾಜದ ಮಕ್ಕಳಲ್ಲಿ ಮುಂದಕ್ಕೊಂದು ದಿನ ಮದರ್ ತೆರೆಸಾ ಇರಬಹುದು, ಮಹಾತ್ಮ ಗಾಂಧಿ ಇರಬಹುದು, ವಿವೇಕಾನಂದರು ಇರಬಹುದು. ಅವರನ್ನು ಅಂತಹ ವ್ಯಕ್ತಿಗಳಾಗಿ ಬೆಳೆಸುವಲ್ಲಿ ನಮ್ಮ ಮನೆಯ ಪಾತ್ರ ಬಹಳ ದೊಡ್ಡದು, ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಈ ಒಂದು ಕರ್ತವ್ಯವನ್ನು ನಾವು ನಿಭಾಯಿಸ ಅಂತ ಹೇಳಿಕೊಳ್ಳುತ್ತಾ, ಈ ಮಾದಕ ದ್ರವ್ಯ ವಿರೋಧಿ ದಿನ ಏನಿದೆ ಅದು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಮಾಜದಲ್ಲಿ ಸದಾ ಜಾಗೃತವಾಗಿರಲಿ ಅಂತ ಹೇಳಿಕೊಳ್ಳುತ್ತಾ ಈ ಮಾತುಕತೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಮಾತುಕತೆಯಲ್ಲಿ ಇಷ್ಟು ಹೊತ್ತು ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು.